ಶ್ರೀ ಅದ್ವೈತ ಗದಾಧರ ಶ್ರೀವಾಸವಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೇಯಃ ಪ್ರಜಾಪಾಲನಂ ಏವ ರಾಜ್ಞೋ ಯತ್ ಸಾಂಪರಾಯೇ ಸುಕೃತಾತ್ ಷಷ್ಟ ಅಂಶಂ ಹರ್ತಾನ್ಯಥಾ ಋತಪುಣ್ಯ ಪ್ರಜಾನಾಂ ಅರಕ್ಷಿತ ಕರಹಾರೋ ಅಗಂ ಅತ್ತಿ. ಸುಕೃತಾತ್ ಷಷ್ಟ ಅಂಶಂ ಅನ್ಯಥಾ ಋತಪುಣ್ಯ ಪ್ರಜಾನಾಂ ಕರಹಾರೋ ಅಗಮತ್ತಿ. ಸೊ ಇಲ್ಲಿ ಭಗವಾನ್ ವಿಷ್ಣು ಪೃಥು ಮಹಾರಾಜರಿಗೆ ಅವರು ಉಪದೇಶಿಸ್ತಾ ಇರೋದು ರಾಜಧರ್ಮ, ಕ್ಷತ್ರಿಯ ಧರ್ಮ. ಸೊ ಹಾಗೆ ಅದ್ರ ಜೊತೆಗೆ ಶ್ರೀಲ ಪ್ರಭುಪಾದ ಭಾವಾರ್ಥದಲ್ಲಿ ನಮಗೂ ಕೂಡ ಯಾರು ಒಂದು ಜವಾಬ್ದಾರಿಯುತ ಸ್ಥಿತಿಯಲ್ಲಿದ್ದಾರೆ ಎಲ್ಲರಿಗೂ ಕೂಡ ಇದು ಅನ್ವಯವೇ. ಪರ್ಟಿಕ್ಯುಲರ್ಲಿ ರಾಜಧರ್ಮದ ಬಗ್ಗೆ ಇಲ್ಲಿ, ರಾಜನ ಬಗ್ಗೆ ಇಲ್ಲಿ ಹೇಳ್ತಾರೆ. ರಾಜನು ಜನರ ರಕ್ಷಣೆ ಕೇವಲ ಭೌತಿಕ ರಕ್ಷಣೆಗೆ ಅಷ್ಟೇ ಅಲ್ಲ, ಅವರ ಆಧ್ಯಾತ್ಮಿಕ ರಕ್ಷಣೆಗೂ ಕೂಡ ಅವರ ಜವಾಬ್ದಾರಿ ಇದೆ ಅಂತ ಒಂದು ರೀತಿಯಲ್ಲಿ ನಾವು ಕೇಳೋದು ನಾವು ಇಲ್ಲಿ. ಸೊ ಮತ್ತೆ ಈ ವಿಭಜನೆ ಭಗವಂತನು ಮಾಡಿರೋದು ಸನಾತನ ಧರ್ಮ, ನಮ್ದು ವರ್ಣಾಶ್ರಮ ಧರ್ಮ. ಸೊ ಪ್ರತಿಯೊಬ್ಬರಿಗೂ ನಿಗದಿತ ಕರ್ತವ್ಯಗಳಿದೆ. ಯಾವುದಾದ್ರೂ 8ರಲ್ಲಿ ಇದ್ದೇವೆ ನಾವು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸೊ ಇದಕ್ಕೆ ಕಟ್ಟುನಿಟ್ಟಾದ ನಿಯಮಗಳಿದೆ ನಮಗೆ. ಸೊ ನಾವು ಇದನ್ನು ಪಾಲನೆ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಒಂದೊಂದು ಹಂತದಲ್ಲಿದ್ದೇವೆ, ಒಂದೊಂದು ಗುಂಪಿಗೆ ಸೇರ್ತೇವೆ. ಸೊ ಯಾವ್ದಾದ್ರು ಇದೇ ಆಗ್ಬೇಕು ಅದೇ ಆಗ್ಬೇಕು ಅಂತಲ್ಲ, ನಮ್ಮ ಗುಣ ಪ್ರಭಾವವಾಗಿ ಸೊ ನಾವು ಯಾವುದಕ್ಕೂ ಇರ್ತೇವೆ. ಸೊ ಇಲ್ಲ ಒಂದು ಸನ್ನಿವೇಶಗಳ ಇದಾಗಿ ನಾವು ಒಂದು ಯಾವುದಕ್ಕೋ ಒಂದು ಆಗಿರ್ಬೋದು. ಆದರೂ ಕೂಡ ಈ ಕರ್ತವ್ಯಗಳು ಇದರ ಮೂಲಕ ಏನ್ ಹೇಳ್ತಾರೆ, ಸ್ವೇ ಕರ್ಮಣಿ ಅಭಿರತಃ. ಸೊ ನಮ್ಮ ಕರ್ತವ್ಯ ಮಾಡ್ತಾ ಇದು ನಾವು ನಮ್ಮ ಕೃಷ್ಣ ಪ್ರಜ್ಞೆನ ಬೆಳೆಸ್ಕೊಳ್ಬೇಕು. ಸೊ ಕೃಷ್ಣ ಪ್ರಜ್ಞೆ ಬೆಳೆಸ್ಕೊಳ್ಬೇಕು ಅಂದ್ರೆ ನಾವು ಈ ಪಾಪದ ಜೀವನದಿಂದ ಹೊರಗೆ ಬರಬೇಕು. ನಾವು ಹೊರಗೆ ಬರ್ತೇವೆ ನಾವು, ಇಲ್ಲ ಅಂದ್ರೆ ಆಗೋದಿಲ್ಲ. ಇಲ್ಲಾಂದ್ರೆ ಈ ಪಾಪ ಜೀವನ ನಮ್ಮನ್ನು ಇನ್ನ ಅಧೋಸ್ಥಿತಿಗೆ ಕರೆದುಕೊಂಡು ಹೋಗ್ತೇವೆ. ಸೊ ಹಾಗಾಗಿ ಇದು ಬಹಳ ವೈಜ್ಞಾನಿಕ, ಇದು ಕುರುಡು ಅಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು ಈ ವಿಭಜನೆ ಭಗವಂತರು ಮಾಡಿದ್ದು. ಕೆಲವು ಜನ ಇದನ್ನು ನಿಷೇಧ ಮಾಡಿ ಕೆಲವು ರಾಜಕಾರಣಿಗಳು ಅವ್ರಿಗೆ ಮತ್ತೆ ಅದೇ ಅವ್ರಿಗೆ ನಾವು ಇದಾಗೋದು ಅದು ಹೇಳ್ತಾ ಇರೋರು, ನಿಷೇಧ ಮಾಡಿ ಇದನ್ನು ದೊಡ್ಡ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಅವರು. ಯಾವ್ದೊಂದು ಅಸೆಂಬ್ಲಿಯಲ್ಲೋ ಇಲ್ಲ ಅಂದ್ರೆ ನ್ಯೂಸ್ ಪೇಪರ್ ಇದ್ರ ಪ್ರೆಸ್ ಕಾನ್ಫರೆನ್ಸ್ ಇದನ್ನ ಧನಾತನ ಧರ್ಮ ಬೇಡ, ಇದು ವಿಭಜನೆ ಬೇಡ. ಯಾಕಂದ್ರೆ ಸಾಮಾನ್ಯವಾಗಿ ಜನರು ಇದನ್ನ ಜಾತಿ ಪದ್ಧತಿ ಜನ್ಮದಿಂದ ಅಂತ ಅನ್ಕೊಳ್ತಾರೆ. ಇಲ್ಲ, ಇದು ಜಾತಿ ಪದ್ಧತಿ ಜನ್ಮದಿಂದ ಅಲ್ಲ, ಇದು ಪ್ರತಿಯೊಬ್ಬರ ಗುಣಕರ್ಮದಿಂದ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಸೊ ಇದು ಭಗವಂತನ ಕೃಷ್ಣನು ಮಾಡಿರೋದು ಇದು ಬಹಳ ಬಹಳ ವೈಜ್ಞಾನಿಕ ಆಯ್ತು. ಸೊ ಹಾಗೆ ಪ್ರತಿಯೊಬ್ಬರು ನಾವು ಇದನ್ನು ನಮ್ಮ ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಾವು ನಮ್ಮ ಕರ್ತವ್ಯವನ್ನು ಮಾಡಿದ್ರೆ ಇದು ನಮಗೂ ಒಳ್ಳೆಯದು, ನಮಗಷ್ಟೇ ಅಲ್ಲ ನಮ್ಮನ್ನು ಅವಲಂಬಿಸಿರೋ ವ್ಯಕ್ತಿಗಳಿಗೂ ಒಳ್ಳೆಯದು, ನಾವು ಯಾರನ್ನ ಅವಲಂಬಿಸಿದೀವಿ ಅವ್ರಿಗೂ ಕೂಡ ಒಳ್ಳೆಯದು. ಎಲ್ಲ ಕನೆಕ್ಷನ್ ಇದೆ. ಸೊ ಇಲ್ಲಿ ಕನೆಕ್ಷನ್ ಇದೆ. ಭಗವಂತನ ಹೇಳ್ತಾ ಇರೋದು ರಾಜನಿಗೆ ಏನದು ಸುಕೃತಾತ್ ಷಷ್ಟಂ ಅಂಶ ಅಂದ್ರೆ ಭಾಗ, ಷಷ್ಟಂ ಅಂಶಂ ಅಂದ್ರೆ 1/6 ಭಾಗ. ಸೊ 1/6 ಭಾಗ. ಸೊ ಹೇಳ್ತಾರೆ ರಾಜನು ಅವನು ತನ್ನ ಕರ್ತವ್ಯ ಮಾಡಿದರೆ ಸರಿಯಾಗಿ, ಅವನನ್ನು ಅವಲಂಬಿಸಿರೋ ಪ್ರಜೆಗಳು ಅವರು ಮಾಡುವ ಒಳ್ಳೆ ಕಾರ್ಯಗಳು, ಪುಣ್ಯ ಕಾರ್ಯಗಳು, ಅದರ 1/6 ಭಾಗ ರಾಜನಿಗೆ ಸಿಗುತ್ತೆ.
ಸೊ ಯಾಕೆ ರಾಜನಿಗೆ ಸಿಗುತ್ತೆ? ಅದು ಸಹಜ. ಯಾಕೆ ರಾಜನು ಅಷ್ಟು ಜವಾಬ್ದಾರಿ ತಗೊಂಡಿದ್ದಾನೆ ಅವರ ರಕ್ಷಣೆಗೋಸ್ಕರ. ಇವಾಗ ನಾವು ರಾತ್ರಿ ಹೊತ್ತು ನಾವು ಆರಾಮ್ ಮಲಗ್ತೇವೆ. ನಾವು ಆರಾಮ್ ಮಲಗ್ತೇವೆ. ಹೇಗೆ ಮಲಗ್ತೇವೆ? ನಾವು ಹೇಗೆ ಮಲಗ್ತೇವೆ ಅಂದ್ರೆ ಯಾರೋ ಹಿಂದೆ ಇದ್ದಾರೆ, ಸರ್ಕಾರ ಇದೆ. ಸರ್ಕಾರ ಪಾಪ ಅವರ ಒಂದು ವ್ಯವಸ್ಥೆ ಇದೆ. ಅವ್ರ ವ್ಯವಸ್ಥೆಯಲ್ಲಿ ಅವರು ರಾತ್ರಿ ಹೊತ್ತು ಕೂಡ ಒಂದು ಪೊಲೀಸ್ ಠಾಣೆ ಇರುತ್ತೆ. ಅವರು ಕೂಡ ಆ ಟೈಮಲ್ಲೂ ಕೂಡ ಅವರು ಇಲ್ಲ ಒಂದೊಂದು ಏರಿಯಾಗೂ ಕೂಡ ಅವರೊಂದು ಕೇಳ್ತೇವೆ, ಹೊಯ್ಸಳ ಇದ್ರೆ ಬೇರೆ ಬೇರೆನೋ ಇದು ಅವ್ರದ್ದು ಪೆಟ್ರೋಲ್ ಟೀಮ್ ಹೋಗ್ತಾ ಇರುತ್ತೆ. ಸೊ ರಾಜ್ಯ ಸರ್ಕಾರ ಅಂದ್ರೆ ಅವ್ರಿಗೆ ಹೊಣೆಗಾರಿಕೆ ಇದೆ. ಅವ್ರು ಯಾರೋ ಒಬ್ರು ಪೊಲೀಸು ಇನ್ನೊಂದು ಮೂಲಕ ಎಲ್ಲ ಇವಾಗ CCTV ಕ್ಯಾಮ್ರಾಗಳಿದೆ ಈಗ. ಸೊ ಇದರಿಂದ ಮೂಲಕ ಕೂಡ ಅವ್ರ ಕಂಟ್ರೋಲ್ ರೂಮ್ ಅಲ್ಲಿ ನೋಡ್ಬೋದು ಜಿಲ್ಲಾ ಸರಿಯಾಗಿದ್ಯಾ, ಎಲ್ಲ ಕಡೆ ರಕ್ಷಣೆ ಆಗಿದೆಯಾ, ಜನರಿಗೆ ಕಷ್ಟ ಇಲ್ವಾ. ಸೊ ಈ ರೀತಿ ನಾವು ಈ ತರ ಆರಾಮಾಗಿ ಮಲಗಿದ್ದೇವೆ ಅಂದ್ರೆ ನಮ್ಮ ಮಲಗಿರೋ ಹಿಂದೆ ಅಲ್ಲಿ ಸರ್ಕಾರದ ಹೊಣೆಗಾರಿಕೆ ಇದೆ, ರಕ್ಷಣೆ ಕೊಡೋದು. ಆಗಿರುವಾಗ ನಾವು ಅವ್ರಿಗೆ ಡೆಫಿನೆಟ್ಲಿ ನಾವು ಟ್ಯಾಕ್ಸ್ ಕೊಡಬೇಕು, ತೆರಿಗೆ. ಇದು ಒಂದು ನಾಗರಿಕ ವ್ಯಕ್ತಿಗೆ ಡೆಫಿನೆಟ್ಲಿ ಸರ್ಕಾರಕ್ಕೆ ಕೊಡಬೇಕು. ಸೊ ಇದು ಒಂದು ಭೌತಿಕ ರಕ್ಷಣೆ. ಸೊ ಇಷ್ಟೇ ಅಲ್ಲ, ಭೌತಿಕವಾಗಿ ರಕ್ಷಣೆ ಅಲ್ಲ, ಈಗ ರಕ್ಷಣೆ ಆದ್ಮೇಲೆ ನಾವು ಆಧ್ಯಾತ್ಮಿಕ ಚಟುವಟಿಕೆ ಮಾಡಬೇಕು. ಆಧ್ಯಾತ್ಮಿಕ ಚಟುವಟಿಕೆ ಮಾಡಿದ್ರಿಂದ ಹೇಳ್ತಾರೆ ನಮಗೂ ಒಳ್ಳೇದಾಗತ್ತೆ. ಆಧ್ಯಾತ್ಮಿಕ ಚಟುವಟಿಕೆಯಿಂದ ನಾವು ಕೂಡ ಈ ಪಾಪ ಜೀವನದಿಂದ ಮುಕ್ತರಾಗಿ ನಾವು ಕೂಡ ಭಗವದ್ಧಾಮಕ್ಕೆ ಹೋಗಾಗತ್ತೆ. ಅಷ್ಟೇ ಅಲ್ಲದೆ ನಮ್ಮನ್ನು ರಕ್ಷಿಸುತ್ತಿರುವ ರಾಜನ್ ಸರ್ಕಾರ, ಸೊ ಅವರು ಕೂಡ ಇದು ಒಂದು ಅವ್ರು ಕೂಡ ಪುಣ್ಯಕರ್ಮ ಹೋಗುತ್ತೆ. ಕೇವಲ ಅದು ಭೌತಿಕವಾಗಿ ಕನೆಕ್ಷನ್ ಅಷ್ಟೇ ಅಲ್ಲ. ನಾವು ಹಣ ಕೊಟ್ಬಿಟ್ವಿ, ನಾವು ರಕ್ಷಣೆ ಆಯ್ತು, ನಮ್ದು ಅವ್ರು ಬಿಸ್ನೆಸ್ ಅಷ್ಟೇ ಫಿನಿಶ್ ಆಗಿಲ್ಲ ಬಿಸ್ನೆಸ್. ಈ ಬಿಸ್ನೆಸ್ ಕಂಟಿನ್ಯೂ ಆಗುತ್ತೆ. ಆ ರೀತಿಯ ಒಂದು ಅದು ಕರ್ಮ ಸಿದ್ಧಾಂತ ಇದಿದೆ. ಯಾಕಂದ್ರೆ ರಾಜನು ಕೇವಲ ಭೌತಿಕವಾಗಿ ರಕ್ಷಣೆ ಕೊಡೋದು ಅಷ್ಟೇ ಅಲ್ಲ, ಆಧ್ಯಾತ್ಮಿಕವಾಗಿ ಕೂಡ ರಕ್ಷಣೆ ಕೊಡಬೇಕು. ಆಧ್ಯಾತ್ಮಿಕವಾಗಿ ರಕ್ಷಣೆ ಕೊಡಬೇಕು ಅಂದ್ರೆ ಅವರು ಆ ರೀತಿ ಜನರಿಗೆ ಆ ರೀತಿ ಒಂದು ಅನುಕೂಲತೆ ಮಾಡ್ಕೊಡ್ಬೇಕು. ಅವ್ರಿಗೆ ಭಕ್ತಿ ಕಾರ್ಯಗಳು ಭಗವಂತನಿಗೆ ಮಾಡ್ಲಿಕ್ಕೆ ಅವ್ರು ಸಹಾಯ ಮಾಡ್ಬೇಕು. ಸೊ ಒಂದೊಂದು ಕೇಳ್ತೇವೆ, ಒಂದೊಂದು ಒಳ್ಳೇದು ಹೇಳ್ತಾರೆ. ಈಗ ಹೆಂಗಸರಿಗೆ ಇದು ಸಿಕ್ತು, ಏನ್ ಸಿಕ್ತು, ಬಸ್ಸಲ್ಲಿ ಫ್ರೀಯಾಗಿ ಹೋಗ್ಬೋದು ಅಂತ. ಸೊ ಒಂದೊಂದು ವಿಷಯ ಹೇಳ್ತಾರೆ. ಇದರಲ್ಲಿ ತುಂಬಾ ಜನ ಇದರಿಂದ ದೇವಸ್ಥಾನಗಳಿಗೆ ಹೋಗ್ತಾ ಇರೋದು, ತೀರ್ಥಯಾತ್ರೆ, ಅದು ಒಳ್ಳೇದು, ಅದನ್ನ ಸರಿಯಾದ ಲಾಭ. ಆ ರೀತಿ ನೀವು ಅದನ್ನ ಉಪಯೋಗಿಸ್ಕೊಂಡಿದ್ರೆ ನಿಮ್ಗೂ ಒಳ್ಳೇದಾಗುತ್ತೆ, ಇನ್ನೊಬ್ಬರು ಕೂಡ ಒಳ್ಳೇದಾಗುತ್ತೆ. ನೀವು ಅಲ್ಲಿ ಹೋಗಿ ಅಲ್ಲಿ ಸೇವೆ ಮಾಡೋದು, ಇನ್ನೊಂದು ಆಧ್ಯಾತ್ಮಿಕ ಬೆಳವಣಿಗೆಗೆ ಉಪಯೋಗಿಸ್ಕೊಂಡ್ರೆ ಓಕೆ. ಆದ್ರೆ ಅದನ್ನ ಉಪಯೋಗಿಸ್ಕೊಳ್ಳದೆ ನಾವ್ ಇನ್ನೇನಾದ್ರು ಮಾಡೋಣ, ಇನ್ನ ಆ ಪಿಕ್ನಿಕ್, ಸೈಟ್ ಸೀಯಿಂಗು, ಇನ್ನೊಂದು ಹೋಗೋಣ, ಇಲ್ಲ ಇನ್ನೇನಾದ್ರು ಇಂದ್ರಿಯ ಸುಖಕ್ಕೆ ನಾನಾ ರೀತಿಯ ಇಂದ್ರಿಯ ಸುಖಗಳಿದೆ ಈಗ. ಇಂದ್ರಿಯ ಸುಖಗಳು ಮಾಡ್ತಾ ನಾವು ಈ ಪಾಪ ಚಟುವಟಿಕೆಗಳು ಕೂಡ ಮಾಡ್ತೇವೆ. ಸೊ ಈ ರೀತಿ ಇನ್ನ ಒಳ್ಳೆ ರೀತಿಯ ಅಲ್ಲ, ಇನ್ನ ಆಹಾರ ತಿನ್ಬಾರ್ದು, ಆ ರೀತಿ ಆಹಾರಗಳನ್ನು ತಿನ್ನೋದು, ಇನ್ನೊಂದು ಆ ರೀತಿಯ ಒಂದು ಮದ್ಯ ಸೇವನೆ ಮಾಡೋದು. ಸೊ ಈ ರೀತಿ ಉಪಯೋಗಿಸ್ಕೊಂಡ್ರೆ ಯಾರಾದ್ರು ಅವರ ಜೀವನಗಳು ಆ ಸೌಲಭ್ಯ ಅವರು ಪತನವಾಗ್ತಾ ಇದ್ದಾರೆ, ಆ ಸೌಲಭ್ಯದ ಅವ್ರಿಗೂ ಪತನವಾಗ್ತಾ ಇದೆ. ಮತ್ತೆ ಅವರಿಂದ ಹೇಳ್ತಾರೆ ಇಲ್ಲಿ ಯಾರದನ್ನ ಮಾಡ್ಕೊಟ್ರು, ಅನುಕೂಲತೆ ಮಾಡ್ಕೊಟ್ರು ಸರ್ಕಾರ, ಅವರು ಕೂಡ ಏನಿದು ಷಷ್ಠ ಅಂಶಂ ಸುಖ ಅವರು ಕೂಡ ಅದು ಹೋಗುತ್ತೆ. ಸೊ ಇದು ಕರೆಕ್ಟ್. ಯಾಕಂದ್ರೆ ಅವ್ರು ಮಾಡ್ಕೊಟ್ಟಿದ್ದು ಆ ರೀತಿ, ಅವರು ಸೌಲಭ್ಯ ಮಾಡ್ಕೊಟ್ಟಿದ್ದು. ಸೊ ಈಗ ಸರ್ಕಾರನೇ ಹೇಳುತ್ತೆ, ಇಲ್ಲ ತೊಂದರೆ ಇಲ್ಲ, ನೀವು ಕುಡೀರಿ ಚೆನ್ನಾಗಿ, ನೀವು ಚೆನ್ನಾಗಿ ಮಜಾ ಮಾಡಿ, ನಿಮ್ಗೆ ಏನ್ ಬೇಕು ನಿಯಮಗಳು, ಈ ಮದುವೆ ಎಲ್ಲಾನು ಆಗೋದು ಅಗತ್ಯ ಇಲ್ಲ. ಸರ್ಕಾರನೇ ಈಗ ಕಾನೂನು ಕೊಟ್ಬಿಟ್ಟಿದೆ. ಲಿವ್ ಇನ್ ಅಂದ್ರೆ ಏನು, ಹೆಣ್ಣು ಹೆಂಗಸು ಅವ್ರ ಮದುವೆ ಆಗಿ ಸಂಬಂಧದಲ್ಲಿ ಇರ್ಬೇಕು ಅಂತ ಅಗತ್ಯ ಇಲ್ಲ. ನೀವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಇನ್ನೊಂದು ಮಾಡಿ, ಒಂದು ಪರಸ್ಪರ ಒಂದು ಸ್ಟ್ಯಾಂಪ್ ಪೇಪರ್ ಇನ್ನೊಂದು ಮೂಲಕನ ಇನ್ನೊಂದು ಮಾಡಿ ಅದು ನೀವು ಇರ್ಬೋದು. ನೀವು ಮಜಾ ಮಾಡಿ, ನೀವು ಅನೈತಿಕ ಇದು ಸಂಬಂಧಗಳನ್ನ ಇಟ್ಕೊಳ್ಳಿ. ಇದು ಈಗ ಸರ್ಕಾರವೇ ಇದನ್ನ ಕಾನೂನಿನ ಮೂಲಕ, ಇದು ಸುಪ್ರೀಂ ಕೋರ್ಟ್ ಮೂಲಕ ಇದೆಲ್ಲ. ಸೊ ಹೇಳ್ತಾರೆ ಈ ರೀತಿ ಅವರೇ ಒಂದು ಸಹಾಯ ಮಾಡ್ಕೊಡ್ತಾ ಇದ್ದಾರೆ. ಜನರು ಪಾಪ ಮಾಡಿ, ನೀವು ಹೆಚ್ಚು ಮಾಡಿ, ನೀವು ಜಾಸ್ತಿ ಮಾಡಿ ಆನಂದಿಸಿ. ಇರೋದು ನಮಗೆ ಎಷ್ಟೋ ಕೆಲವು ವರ್ಷಗಳಷ್ಟೇ. ಸೊ ಈ ವರ್ಷಗಳೇ ಆನಂದಿಸಿ, ಇಂದ್ರಿಯ ಸುಖ ಎಷ್ಟು ತುಂಬುತ್ತೆ ಅಷ್ಟು ತುಂಬುತ್ತೆ, ನೀವು ಆನಂದಿಸಿ ಅಂತ ಅವರು ಸಹಾಯ ಮಾಡಿದ್ರೆ, ಈ ತರ ನಿಯಮಗಳನ್ನು ಅವರು ಸೃಷ್ಟಿ ಮಾಡಿದ್ರಿಂದ ಜನರಿಗೆ ಸಹಾಯ ಮಾಡುತ್ತೆ ಪಾಪ ಕಾರಣ. ಸೊ ಹೇಳ್ತಾರೆ ಅವಾಗ ಅವರಿಗೆ ಆ ಭಾಗ ಬರುತ್ತೆ. ಅವ್ರಿಗೆ ಎರಡೂ ಇದೆ. ಒಂದು, ಅವರು ಸರಿಯಾಗಿ ರಕ್ಷಣೆ ಕೊಟ್ಟು ಆಧ್ಯಾತ್ಮಿಕ ಬೆಳವಣಿಗೆಗೆ ಅನುಕೂಲ ಮಾಡಿಕೊಟ್ರೆ ಜನರು ಅದರಿಂದ ಮಾಡುವ ಪುಣ್ಯ ಇದು 1/6 ಭಾಗ ಅವ್ರಿಗೆ ಹೋಗುತ್ತೆ. ಅವ್ರು ಮಾಡ್ಲಿಲ್ಲ, ಅವ್ರು ಈ ರೀತಿ ನಿಯಮಗಳನ್ನ ಮಾಡದೆ ಜನರಿಗೆ ಪಾಪಕರ್ಮ ತೊಡಗಿದ್ರೆ ಅವ್ರು ಇದು ಬರೋ ಬದಲು ಕೆಟ್ಟದ್ದು ಬರುತ್ತೆ. ಅದು ಒಂದು ಕಡೆ. ಇನ್ನೊಂದು ಕಡೆ ಅವ್ರೇನಾದ್ರು ಒಳ್ಳೇದು ಮಾಡ್ಬೋದು. ಸರ್ಕಾರದ ಸ್ಥಿತಿಯಲ್ಲಿ ಒಂದು ಅಧಿಕಾರದಲ್ಲಿದ್ದು ಅವರು ಈ ರೀತಿಯ ಒಂದು ರಕ್ಷಣೆ ಕೊಟ್ಟು ಎಷ್ಟೋ ಜನ ಸುಮ್ಮನೆ ಎಲ್ಲ ಮಾಡ್ತಾರೆ ಅವರು.
ಆ ರಾಜಕಾರಣಿಗಳು ಈ ತರ ಸರ್ಕಾರವು ತುಂಬಾ ತೀವ್ರ ಕೆಲಸ ಮಾಡ್ತಾರೆ. ಡ್ಯೂಟಿ ಎಷ್ಟೋ ಕಚೇರಿಗಳಿರುತ್ತೆ, ಗೌರ್ಮೆಂಟ್ ಸರ್ಕಾರ ಕಚೇರಿಗಳೆಲ್ಲ. ಎಲ್ಲೋ ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 7 ಗಂಟೆ 8 ಗಂಟೆ 10 ಗಂಟೆ, ಇಲ್ಲ ಮನೆಗೆ ಬಂದ್ರು ಕೂಡ ವರ್ಕ್ ಫ್ರಮ್ ಹೋಮ್, ಅಲ್ಲಿಂದ ಕೂಡ ಅವ್ರ ಕಾಲ್ ಬರುತ್ತೆ. ಎಷ್ಟು ಇವಾಗ ನಾವು ಕೇಳ್ತೇವೆ ನಾವು ಈ ಹೈಯರ್ ಪೊಸಿಷನ್ಸ್ ಅಲ್ಲಿ ಇರೋ ಪರ್ಟಿಕ್ಯುಲರ್ಲಿ ಬಹಳ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ. ಫುಲ್ ರಾತ್ರಿನೂ ಅವ್ರಿಗೆ ಎನಿ ಟೈಮ್ ಅವ್ರು ರೆಡಿ ಆಗಿರ್ಬೇಕು. ಪೊಲೀಸ್ ಇಲಾಖೆನೋ ಇಲ್ಲ ಅಂದ್ರೆ ಇನ್ನೊಂದು ಕಲೆಕ್ಟರ್ಸ್ IAS ಆಫೀಸರ್ಸ್ ಏನೋ ತುಂಬಾ ಹೊಣೆಗಾರಿಕೆ. ಸೊ ತುಂಬಾ ಜವಾಬ್ದಾರಿ ಇದೆ. ಸೊ ಅಷ್ಟು ತೀವ್ರ ಕೆಲಸ ಮಾಡ್ತಾ ಇದಾರೆ ಅವರು. ಸೊ ಅವ್ರು ಅನ್ಕೊಳ್ತಾ ಇರೋದು, ಇಲ್ಲ ನಾನು ಇಷ್ಟು ಸಹಾಯ ಮಾಡ್ಬಿಟ್ಟೆ, ಬಡವರಿಗೆ ಇನ್ನೊಂದು ಮನೆ ಮಾಡೋ ಒಂದು ಇದು ಮಾಡ್ಕೊಟ್ಬಿಟ್ಟೆ, ಇಲ್ಲ ಇನ್ನೊಂದು ಆಸ್ಪತ್ರೆ ಇದು ಮಾಡ್ಕೊಟ್ಬಿಟ್ಟೆ, ಇಲ್ಲೊಂದು ಅದು ಮಾಡ್ಬಿಟ್ಟೆ. ಸೊ ಹಾಗೆ ನಾನು ತುಂಬಾ ಇದು ಒಳ್ಳೇದು ಮಾಡಿದೆ, ನಾನು ತುಂಬಾ ನನಗೆ ಪುಣ್ಯ ಬರುತ್ತೆ. ಸೊ ಹೇಳ್ತಾರೆ, ಆ ಪುಣ್ಯ ಮಾಡಿದ್ರಲ್ಲೂ ಕೂಡ ಆ ಪುಣ್ಯ ಕೂಡ ಹೋಗ್ಬಿಡುತ್ತೆ. ಇಲ್ಲಿ ಹೇಳ್ತಾರೆ, ಇಲ್ಲಿ ಇದೆ ಅದು ಹೇಳ್ತಾ ಇದ್ದಾರೆ. ಪುಣ್ಯ ಮಾಡಿರ್ಬೋದು, ರಾಜನಾಗೋ ಇಲ್ಲ ಸರ್ಕಾರದಲ್ಲಿ ಇದ್ದಾಗೋ ಅವನ ಪ್ರಜೆಗಳಿಗೆ ಒಳ್ಳೇದು ಮಾಡಿರ್ಬೋದು. ಆದ್ರೆ ಅವರು ಅದನ್ನ ದುರುಪಯೋಗಿಸಿ ಅವರು ಪಾಪಗಳು ತೊಡೋದ್ರಿಂದ ಇವರ ಪುಣ್ಯವು ಕೂಡ ಹೋಗ್ಬಿಡುತ್ತೆ. ಹೇಗಿದೆ ನೋಡಿ ಭಗವಂತರು ಮಾಡಿರೋ ನಿಯಮ ಇಲ್ಲಿ ಎಷ್ಟು ಸೂಕ್ಷ್ಮವಾಗಿದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನಾವು. ಭಾಗವತದಲ್ಲಿ ನಮ್ಗಿದೆ ಇದು ಎರಡು ರೀತಿನೂ ಇದೆ ಇದು. ಸೊ ಒಂದು ನಾವು ಮಾಡುವ ಕಾರ್ಯದಿಂದ, ಒಂದು ಇದು ರಾಜನ ಮೂಲಕ ತಿಳಿಸ್ತಾ ಇದೆ. ಇದು ಅದೇ ರೀತಿ ಅನ್ವಯ ಶ್ರೀಲ ಪ್ರಭುಪಾದ ಕೊನೆಯಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬ ತಂದೆ ತಾಯಿಯರು ಕೂಡ ಅದೇ ರೀತಿ ಅನ್ವಯವಾಗುತ್ತೆ. ಒಬ್ಬ ಗುರುವು ಕೂಡ ಶಿಕ್ಷಕನಿಗೂ ಕೂಡ ಅದೇ ರೀತಿ ಅನ್ವಯವಾಗುತ್ತೆ. ಸೊ ಒಂದು ಗುರು ಆಧ್ಯಾತ್ಮಿಕ ಗುರು, ಇನ್ನೊಂದು ಗುರು ಅಂದ್ರೆ ಭೌತಿಕ ಗುರು. ಈಗ ಇದ್ದಾರೆ, ಶಿಕ್ಷಕರಿದ್ದಾರೆ, ಶಾಲೆಯಲ್ಲಿದ್ದಾರೆ, ಇದರಲ್ಲಿ ಕಾಲೇಜಲ್ಲಿದ್ದಾರೆ, ಅವರು ಕೂಡ ಒಂದು ರೀತಿಯ ಗುರುವೇ. ಸೊ ಅವರ ನಿರ್ವಹಣೆ ಕೂಡ ಇಲ್ಲಿ ಆಗತ್ತೆ. ಸೊ ಆ ಶಿಕ್ಷಕರಾಗಿ ಅವರನ್ನ ಅವಲಂಬಿಸಿರುವ ಶಿಷ್ಯರನ್ನು, ಅವರು ವಿದ್ಯಾರ್ಥಿಗಳನ್ನು ಅವರ ಪುಣ್ಯ ಪಾಪ ಕೂಡ ಇರುತ್ತೆ. ಅಂದ್ರೆ ಈಗ ವಿದ್ಯಾಭ್ಯಾಸದಲ್ಲೂ ಕೂಡ, ಅಲ್ಲೂ ಕೂಡ ಶಾಲಾ ಕಾಲೇಜಲ್ಲೂ ಕೂಡ ಅಲ್ಲಿರುವ ಅಧಿಕಾರದಲ್ಲೂ ಕೂಡ ಅವರು ಕೂಡ ಇದು ಅನ್ವಯ. ಅವರು ಕೂಡ ವಿದ್ಯಾರ್ಥಿಗಳು ಇಲ್ಲ ತೊಂದರೆ ಇಲ್ಲ, ಅವ್ರಿಗೆ ನಮಗೆ ಫೀಸ್ ತುಂಬಿಟ್ರು, ಹಾಗೆ ನಾವು ಅವ್ರಿಗೆ ಎಕ್ಸಾಮಿನೇಷನ್ ಪಾಸ್ ಮಾಡೋದು ಒಂದೇ ನಮ್ದು ಜವಾಬ್ದಾರಿ ಇಲ್ಲ. ಅಷ್ಟೇ ಅಲ್ಲ ನಿಮ್ಮ ಜವಾಬ್ದಾರಿ. ವಿದ್ಯಾರ್ಥಿಗಳು ನಿಮ್ಮಲ್ಲಿ ಕಲ್ತಿದ್ರಿಂದ ಅವ್ರು ಮಾಡೋ ಪಾಪ ಕಾರ್ಯಗಳು ನಿಮಗೂ ಕೂಡ ಬರುತ್ತೆ. ಹೇಗೆ ಭಗವಂತನು ನೋಡಿ ಎಷ್ಟು ಸೂಕ್ಷ್ಮವಾಗಿ ಇದಿದೆ. ಇಲ್ಲ ನನ್ನ ಕೆಲಸ ಅಷ್ಟೇ, ನಾನು ಕೇವಲ ಅಲ್ಲಿ ಟೀಚರ್ ಅಷ್ಟೇ, ನಾನು ತಿಂಗಳಿಗೆ ಇಷ್ಟು ವರಮಾನ ತಗೊಂಡು ನಾನು ಹೋಗ್ಬಿಟ್ಟೆ, ನಂದು ಆಗೋಯ್ತು ಕೆಲಸ. ಇಲ್ಲ, ನಿಮ್ಮ ವಿದ್ಯಾರ್ಥಿಗಳು ಅವ್ರು ಹೇಗೆ ಅವರ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ, ಅದು ಕೂಡ ನಿಮಗೆ ಯಾಕಂದ್ರೆ ಅವ್ರು ನಿಮಗೆ ವಿಧೇಯರಾಗಿದ್ದಾರೆ. ಶಿಷ್ಯರಾದವರಾಗ್ಬೋದು, ಪ್ರಜೆಗಳಾಗಿರೋದಾಗ್ಬೋದು, ಮಕ್ಕಳಾಗಿರೋದು, ಅವರು ಹಿರಿಯರ ಆಶ್ರಯದಲ್ಲಿದ್ದು ಅವ್ರ ಆಜ್ಞೆಗಳು ಪಾಲನೆ ಮಾಡ್ತಾ ಇದ್ದಾರೆ, ಅವರ ಆದೇಶಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ. ಸಾಗಿರುವಾಗ ಅವ್ರಿಗೆ ಭೌತಿಕವಾಗಿ ಮಾತ್ರ ಅಲ್ಲ, ಆಧ್ಯಾತ್ಮಿಕವಾಗಿ ಕೂಡ ಕೊಡಬೇಕು. ಸೊ ಇಲ್ಲಿ ಭಾಗವತ ಶಿಲ ಪ್ರಭುಪಾದರು ಅದನ್ನು ಕೂಡ, ಇಲ್ಲ ಅಂದ್ರೆ ಸುಕೃತ ಷಷ್ಟಮಂಶಂ, ಸುಕೃತ ಷಷ್ಟಾಂಶಂ ಹೋಗುತ್ತೆ. ಅದೇ ರೀತಿಯಲ್ಲಿ ಹೃತ ಪುಣ್ಯ ಎಲ್ಲ ಕೂಡ ಹೋಗ್ಬಿಡುತ್ತೆ. ಆಮೇಲೆ ಕರಹಾರೋ ಅಗಮತ್ತಿ, ಅದೇ ಜೊತೆಗೆ ಅವರ ಪಾಪಗಳು ಕೂಡ ನಮ್ಮ ಮೇಲೆ ಬರುತ್ತೆ. ಸೊ ಪಾಪಗಳ ಮೇಲೆ ಬರುತ್ತೆ. ಹೇಗೆ ಸಪೋಸ್ ಯೋಚನೆ ಮಾಡಿ, ನೀವು ಎಲ್ಲಾದರೂ ಒಂದು ಲೋನ್ ತಗೊಂಡಿದ್ದೀರಾ, ಒಂದು ಲೋನ್, ಎಲ್ಲೋ ಒಂದು ಮನೆ ಕಟ್ಟಕ್ಕೋ ಏನೋ ಒಂದು ಲೋನ್ ತೆಗ್ದಿರಾ. ಎಷ್ಟದೊಂದು ಲೋನು? ಒಂದು 50 ಲಕ್ಷ ಲೋನ್. ಸೊ ನಿಮಗೆ ಯಾವಾಗ್ಲೂ ಹೇಗಪ್ಪ ಇದು ಕಟ್ಟೋದು 50 ಲಕ್ಷ ಪ್ರತಿ ತಿಂಗಳು, ಇದಕ್ಕೆ ಲೋನ್ ಕಟ್ಟಕ್ಕೆ ಇದು ಇಂಟ್ರೆಸ್ಟ್ ಇದೆ, ಇಷ್ಟು 1000 10,000 20,000 30,000 ಕಟ್ಟಬೇಕು, ಇದೇ ಚಿಂತೆ ನಿಮಗೆ. ಇಲ್ಲ ಅಂದ್ರೆ ಬರ್ತಾರೆ ಬ್ಯಾಂಕಿಂದ ಅಥವಾ ಇನ್ನೊಂದು ಕಾನೂನು ಇದೆ ನಿಮ್ಮ ಹಿಂದೆ ಅದನ್ನ. ಆದರೆ ಅದ್ರ ಜೊತೆಗೆ ನೀವು ಇನ್ನೊಬ್ಬರು ಲೋನ್ ಬಂತು, ಇನ್ನೊಬ್ರು ಯಾರೋ ಲೋನ್ ಇನ್ನೊಂದು ಹೇಳಿದ್ರು, ಇಲ್ಲ ಅವ್ರು ಆ ಲೋನ್ ಕೂಡ ನಿಮ್ ತಲೆ ಮೇಲೆ ಬಂದಿದೆ. ಯಾಕಂದ್ರೆ ಅವ್ರು ನಿಮ್ದೇ ಇದು ಕೊಟ್ಬಿಟ್ಟಿದ್ದಾರೆ, ಕಾನೂನು ಪ್ರಕಾರ ನಿಮ್ಮದೇ ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ, ನಿಮ್ಮ ಸಹಿ ಕೂಡ ಇದೆ ಅಲ್ಲಿ. ಈ ರೀತಿ ಏನಾದ್ರು ನಾವು ಮರ್ತು ಹೋಗ್ಬಿಟ್ಟು ಏನೋ ಇಲ್ಲ, ಒಂದ್ಸಲ ಆಗುತ್ತೆ, ಇದು ಕೇಳ್ತೇವೆ ಒಂದ್ಸಲ ಸನ್ನಿವೇಶಗಳು. ಒಬ್ರು ಹೇಳ್ತಾರೋ, ಯಾರೊಬ್ರು ಬಂದಿದ್ರು ಸ್ವಲ್ಪ ಸಮಯದಿಂದ, ಅವ್ರು ಹೇಳ್ತಾ ಇದ್ರು, ನಮ್ಗೆ ಗೊತ್ತಿರೋರು ಪರಿಚಯದವರು, ಹಾಗೆ ನನ್ನ ಒಂದು ಪ್ರಾಪರ್ಟಿನ ನಾನು ಗ್ಯಾರಂಟಿ ಆಗಿ ಕೊಟ್ಬಿಟ್ಟೆ. ಅವ್ರದ್ದೇನೋ ಲೋನ್ಗೆ ಬೇಕಾಗಿತ್ತು, ಅವ್ರೇನೋ ಒಂದು ಬಿಸ್ನೆಸ್ ವ್ಯಾಪಾರ ಶುರು ಮಾಡ್ಬೇಕಿತ್ತು. ಶುರು ಮಾಡೋದಕ್ಕೆ ಅವ್ರಿಗೆ 30 ಲಕ್ಷ 40 ಲಕ್ಷ ಬೇಕಿತ್ತು. ನಾನು ಅವ್ರಿಗೇನು ತುಂಬಾ ವರ್ಷದಿಂದ ಪರಿಚಯ ಇದ್ದವರು, ನಮ್ಮ ನೆಂಟರೇ, ನಮ್ಮ ಅಷ್ಟು ಆತ್ಮೀಯರು. ಸೊ ಹಾಗಾಗಿ ಅವ್ರಿಗೆ ಒಂದು ಸಹಾಯ ಮಾಡಕ್ಕೆ ನಾನು ನನ್ನ ಒಂದು ಯಾವುದೋ ಒಂದು ಇದನ್ನು ಗ್ಯಾರಂಟಿ ಆಗಿ ಕೊಟ್ಬಿಟ್ಟೆ. ಈ ಗ್ಯಾರಂಟಿ ಕೊಡೋದ್ರಿಂದ ಈಗ ಬ್ಯಾಂಕ್ ಅವರು ನನ್ನದು ಹಿಂದೆ ತಲೆ ಮೇಲೆ ಬಿದ್ದಿದ್ದಾರೆ. ಸೊ ಹೀಗೆ ಅವಾಗ ಅವ್ರು ಹೇಳ್ತಾರೆ, ಅದಕ್ಕೋಸ್ಕರ ನಾನು ಆ ಊರನ್ನು, ನನ್ನ ಹೆಂಡತಿ, ನನ್ನ ತಂದೆ ತಾಯಿ ಅವ್ರನ್ನೆಲ್ಲ ಬಿಟ್ಟು ನಾನು ಇಷ್ಟು ದೂರದಲ್ಲಿ ಬಂದು, ಈ ಕೆಲಸ ಇಷ್ಟ ಇಲ್ಲ ನಂಗೆ, ಆದ್ರೂ ಕೂಡ ಪ್ರತಿ ತಿಂಗಳು ಲೋನ್ ಕಟ್ಟಬೇಕಲ್ಲ, ಅದಕ್ಕೋಸ್ಕರ ನಾನು ಶ್ರಮ ಪಡ್ತೇನೆ. ಸೊ ಈ ರೀತಿ ಎಲ್ಲ ಆಗುತ್ತೆ ಜೀವನ. ಸೊ ಆ ರೀತಿ ನಾನು ಹೇಳ್ತಾ ಇರೋದು, ನಮಗೆ ಇರೋದೇ ಲೋನ್ ಹೆಚ್ಚಾಗಿದ್ರೆ ಇನ್ನೊಬ್ಬರು ಲೋನ್ ತಗೊಂಡ ಹೆಂಗೆ. ಸೊ ಈ ಪಾಪ ಕಾರ್ಯಗಳು ಹಾಗೆ, ಈ ಪಾಪ ಕಾರ್ಯಗಳು ಇದನ್ನ ನಾವು
ನಮಗೆ ಇನ್ನೊಬ್ಬರದ್ದು ಬಂದ್ರೆ ಹಿಂಗೆ. ಸೊ ಇದು ಹೊಣೆಗಾರಿಕೆ ಬರುತ್ತೆ. ಸೊ ಇದು ನಿಯಮ, ಇದು ಕಾನೂನು. ಇದು ಎಷ್ಟು ನಾವು ಅಂದ್ರೆ ಇದರಿಂದ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಎಷ್ಟು ಜವಾಬ್ದಾರಿಯುತರಾಗ್ತೇವೆ. ಜವಾಬ್ದಾರಿಯುತರಾದ ರಾಜಕಾರಣಿಗಳಾಗ್ಬೋದು, ಇಲ್ಲ ಅಂದ್ರೆ ಇವಾಗ MP ಗಳು. ರಾಜಕಾರಣಿಗಳ ಒಂದು ರೀತಿ ಕೇವಲ ಪ್ರಧಾನ ಮಂತ್ರಿನೋ ಮುಖ್ಯಮಂತ್ರಿನೋ ಅಲ್ಲ, ಎಲ್ಲ ಮಂತ್ರಿ ಮಂಡಲ, ಎಲ್ಲ MP ಸಭೆಗಳು, MLA ಇವರೆಲ್ಲ ಒಂದು ಚಿಕ್ಕ ರಾಜರಿದ್ದಾಗಲೇ, ಇಲ್ಲ ಕಾರ್ಪೊರೇಟರು ಎಲ್ಲ ಕೂಡ ಒಂದು ರೀತಿ ಯಾರು ಕೂಡ ಅಧಿಕಾರ ಇದೆ ಅವ್ರಿಗೆ ಜನರ ರಕ್ಷಣೆ ಮಾಡಿ ಅವರೊಂದು ಚಿಕ್ಕ ಚಿಕ್ಕ ರಾಜರೇ, ಚಿಕ್ಕ ಪುಟ್ಟ ರಾಜರೇ. ಸೊ ಇಲ್ಲಿ ಈ ಮಾತಿನ ಪ್ರಕಾರ ಎಲ್ಲರಿಗೂ ಕೂಡ ಕರ್ಮ, ಸೊ ಅವರಿಗೆ ಹೊಣೆಗಾರಿಕೆ ಇದೆ. ಸೊ ಹಾಗೆ ತಂದೆ ತಾಯಿರು ಕೂಡ ಅಂತ ಶಿಲ ಪ್ರಭುಪಾದರು ಹೇಳ್ತಾರೆ. ಯಾಕಂತಂದ್ರೆ ಮಕ್ಕಳು ಕಂಪ್ಲೀಟ್ ತಂದೆ ತಾಯಿ ಆಶ್ರಯದಲ್ಲಿದ್ದಾರೆ. ಏನು ಗೊತ್ತಿಲ್ಲ, ಹುಟ್ಟದೆ ನಮ್ಗೆ ಏನು ಗೊತ್ತಿಲ್ಲ. ಮಗುವನ್ನು ನೋಡಿದ್ರೆ, ಚಿಕ್ಕ ಮಗು ನೋಡಿದ್ರೆ ಏನಪ್ಪಾ ಇಷ್ಟು ಮಗು ಇಷ್ಟು ಅಸಹಾಯಕ. ನಾನು ಕೂಡ ಹಾಗೆ ಇದ್ದದ್ದು, ನಾವು ಪ್ರತಿಯೊಬ್ಬರು ಕೂಡ ಅದೇ ರೀತಿ ಇದ್ದದ್ದು. ನಮ್ಗೆ ಏನು ಗೊತ್ತಿಲ್ಲ. ನಮ್ಗೆ ಹಾಗೆ ಏನು ಗೊತ್ತಿರೋ ಸಮಯದಲ್ಲಿ ನಮ್ಗೆ ಯಾರು ಮಾರ್ಗದರ್ಶನ, ನಮ್ಗೆ ರಕ್ಷಣೆ ಕೊಡೋದು ತಂದೆ ತಾಯಿಯರೇ ಕೊಟ್ಟದ್ದು. ಸೊ ಹಾಗೆ ಅಷ್ಟು ಅಸಹಾಯಕ ಸ್ಥಿತಿಯಲ್ಲಿ ಅವರು ಕೂಡ ಈ ಹೊಣೆಗಾರಿಕೆ. ಮತ್ತೆ ಇನ್ನೊಂದು ಒಳ್ಳೆ ಪಾಯಿಂಟ್ ಇಲ್ಲಿ ಹೇಳೋದು ಅಷ್ಟೇ ಅಲ್ಲ, ನಾವು ಕೂಡ ಜವಾಬ್ದಾರಿಯುತ ಆಗ್ಬೋದು. ನಾವು ಈಗ ಹೇಗೆ ಪ್ರಜೆಗಳಾಗಿದ್ರೆ ನಾವು ಸರಿಯಾಗಿದ್ರೆ ನಮ್ಮಿಂದ ಯಾರು ನಮ್ಮ ಆಳ್ವಿಕೆ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ನಮಗೆ ಇಷ್ಟ ಆಗ್ಬೋದು. ಓ ಇವ್ರು ಒಳ್ಳೆ ವ್ಯಕ್ತಿಯಪ್ಪ, ಒಳ್ಳೆ ರಾಜಕಾರಣಿಯಪ್ಪ, ನಮ್ಮ ಮುಖ್ಯಮಂತ್ರಿ ಒಳ್ಳೆಯವರು, ನಮ್ಮ ಪ್ರಧಾನ ಮಂತ್ರಿ ಒಳ್ಳೆಯವರು. ಆದ್ರೆ ನಾವು ನೋಡ್ಬೇಕು, ನಾವು ಪಾಪ ಕಾರ್ಯಗಳು ಮಾಡಿದ್ರೆ ಅದು ಅವ್ರಿಗೂ ಕೂಡ ಹೋಗುತ್ತೆ. ಸೊ ನಾವ್ ಯಾಕೆ ಮಾಡ್ಬೇಕು? ನಾವ್ ಹೇಳ್ತೀವಿ ನಾವು ಈ ಪಾರ್ಟಿಗೆ ಸೇರಿದವರು, ನಾವು ಆ ಪಾರ್ಟಿ ಇದು. ಸೊ ನಾವು ಯೋಚನೆ ಮಾಡ್ಬೇಕು, ನಮ್ಮ ಮೇಲೆ ಈ ಅಧಿಕಾರದಿರೋರಿಗೆ ನಮ್ಮ ಪಾಪವನ್ನು ಯಾಕೆ ಅವ್ರಿಗೆ ಕೊಡ್ಬೇಕು? ಯಾಕೆ ಅವ್ರಿಗೆ ಆ ಭಾರವನ್ನು ಕೊಡ್ಬೇಕು? ಯಾಕಂದ್ರೆ ನಾವು ಒಳ್ಳೇದು ಮಾಡಿದ್ರೆ ನಮ್ಮ ಒಳ್ಳೇದು ಕೂಡ ಅವ್ರಿಗೆ ಹೋಗುತ್ತೆ. ಅದು ಕೂಡ ಇದೆ, ಕನೆಕ್ಷನ್ ಇದೆ. ಇಲ್ಲಿ ಎಷ್ಟು ಕನೆಕ್ಷನ್ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಅಂದ್ರೆ ಅದೇ ರೀತಿಯಲ್ಲಿ ಮಕ್ಕಳಾಗಿ ನಾವು ಯೋಚನೆ ಮಾಡ್ಬೋದು. ಒಂದು ತಂದೆ ತಾಯಿಯರಿಗೆ ಯಾಕೆ ಅವ್ರು ನಮ್ಗೆ ರಕ್ಷಣೆ ಕೊಟ್ಟಿದ್ದಾರೆ, ಅವ್ರು ನಮ್ಗೆ ಸರಿಯಾದ ಮಾರ್ಗದಲ್ಲಿ ಮಾಡೋ ಪ್ರಯತ್ನ ಮಾಡಿದ್ದಾರೆ, ನಾವ್ ಯಾಕೆ ಪಾಪಸ್ಕರ ಚಟುವಟಿಕೆಗಳು ಮಾಡಿ ಅವ್ರಿಗೆ ನಮ್ಮ ಪಾಪಕರವನ್ನು ಕೊಡ್ಬೇಕು? ಆಗಲೇ ನಮ್ಗೆ ಜೀವನದಲ್ಲಿ ಎಷ್ಟೋ ಕಷ್ಟಗಳಿದೆ, ಎಷ್ಟೋ ರೀತಿಯ ಪಾಪಗಳನ್ನ ಅನುಭವಿಸ್ತಾ ಇದ್ದೀವಿ ನಾವು. ಸಡನ್ ಆಗಿ ದಿಢೀರಾಗಿ ಒಂದು ಕಾಯಿಲೆ ಬಂದ್ಬಿಡುತ್ತೆ, ದಿಢೀರಾಗಿ ಇನ್ನೇನೋ ಒಂದು ಆಗತ್ತೆ. ಇದೆಲ್ಲ ಯಾಕೆಂದ್ರೆ ನಮ್ಮ ಪಾಪಕರ್ಮಗಳಿಂದ ಆಗ್ತಾ ಇರೋದು ಪ್ರತಿಯೊಬ್ಬರು. ಸೊ ನಾವು ಈ ರೀತಿ ಆಗ್ಲೇ ಕಷ್ಟದಲ್ಲಿದ್ದೇವೆ, ಇನ್ನ ಯಾಕೆ ಕಷ್ಟವನ್ನು ಕೊಡ್ಬೇಕು ನಾವು ನಮ್ಮ ತಂದೆ ತಾಯಿಯರಿಗೋ, ನಮ್ಮ ಗುರುಗಳಿಗೋ, ನಮ್ಮ ಇವರಿಗೋ, ಸಮಾಜದ ಇವರಿಗೋ ಯಾಕೆ ಕೊಡ್ಬೇಕು? ಸೊ ಹಾಗೆ ನಾವು ಕೂಡ ನಾವು ಯೋಚನೆ ಮಾಡ್ಬೇಕು ಪ್ರತಿಯೊಬ್ಬರು. ಸೊ ಇದು ಬಹಳ, ಈ ಕರ್ಮ ಸಿದ್ಧಾಂತ ಅನ್ನೋದು ಪ್ರತಿಯೊಬ್ಬರನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಬ್ಬರನ್ನು ಕೂಡ ರೆಸ್ಪಾನ್ಸಿಬಲ್ ಆಗ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನಗೂ ಕೂಡ ಅವರು ವೈಯಕ್ತಿಕವಾಗಿ ನಾನು ಆಧ್ಯಾತ್ಮಿಕ ಜೀವನವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು, ನಾನು ಈ ಪಾಪ ಜೀವನದಿಂದ ಮುಕ್ತನಾಗಬೇಕು ನಾನು. ಸೊ ಇದರಿಂದ ನಾನು ನನ್ನನ್ನು ಅವಲಂಬಿಸಿರೋವ್ರನ್ನ ರಕ್ಷಣೆ ಕೊಡ್ಬೋದು, ಅವರನ್ನು ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೋದು. ಇನ್ನೊಂದು, ನಾನು ಯಾರ ರಕ್ಷಣೆಯಲ್ಲಿ ಇದ್ದೀನಿ ಅವರು ಕೂಡ ನಾನು ಸರಿಯಾದ ರೀತಿಯಲ್ಲಿ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಬಹುದು. ಕೃತಜ್ಞತೆ. ಸೊ ನಮ್ಮ ಕೃತಜ್ಞತೆ ಇದೆ ನಮಗೆ, ನಾವು ಈ ಲಾಭವನ್ನು ಪಡೆದಿದ್ದೇವೆ. ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂ ನಾಯಂ ಕಿಂಕರೋ ಋಣೀಚ ರಾಜನ್. ಸೊ ಈ ಋಣ ಇದೆ ನಮಗೆ, ನಮ್ಮ ತಂದೆ ತಾಯಿಯರ ಮೇಲೆ ಋಣ ಇದೆ, ನಮ್ಮ ಗುರುಗಳು, ನಮ್ಮ ಶಿಕ್ಷಕರ ಮೇಲೆ ಋಣ ಇದೆ, ಈ ರಾಜರು ಅವರ ಮೇಲೆ ನಮಗೆ ಋಣ ಇದೆ, ದೇವತೆಗಳ ಮೇಲೆ ಋಣ ಇದೆ. ಸೊ ಹಾಗಿರುವಾಗ ನಾವು ಈ ಋಣವನ್ನು ತೀರಿಸೋ ಇದರಲ್ಲಿ ತೀರಿಸಬೇಕು. ಮತ್ತೆ ನಮ್ಮ ಒಳ್ಳೇದಿದ್ರೆ ಅವ್ರಿಗೂ ಒಳ್ಳೇದು ಹೋಗುತ್ತೆ. ಸೊ ಒಂದು ಕತೆ ಹೇಳ್ತಾರೆ, ಇದಕ್ಕೆ ಕೇಳಿರ್ತೀರ ಈ ಕತೆ ನೀವು? ಯಾವ್ದಿದು, ಒಂದು ಪುರಾಣಗಳಲ್ಲೇನೋ ಕೊಟ್ಟಿರೋ ಕತೆ ಇದು. ಒಬ್ಬ ವ್ಯಕ್ತಿ ತುಂಬಾ ಶ್ರೀಮಂತ ಅಂತೆ. ತುಂಬಾ ಶ್ರೀಮಂತ ಆಗಿ ಆ ವ್ಯಕ್ತಿ ನಂತರ ಅವನ ಜೀವನದ ಅಂತ್ಯ ಆಗತ್ತೆ, ಮರಣ ಆಗುತ್ತೆ. ಮರಣ ಆದ್ಮೇಲೆ ಆ ವ್ಯಕ್ತಿ ನೆಕ್ಸ್ಟ್ ಜನ್ಮದಲ್ಲಿ ಒಂದು ಬಡ ಕುಟುಂಬದ ಇದರಲ್ಲಿ ಹುಟ್ಟುತ್ತಾನ. ಬಡ ಕುಟುಂಬ ಅಂದ್ರೆ ಮೋಸ್ಟ್ಲಿ ಯಾವುದೋ ಒಂದು ಕಾರ್ಪೆಂಟರ್, ಚಿಕ್ಕ ಪುಟ್ಟ ಕಾರ್ಪೆಂಟರ್. ದೊಡ್ಡ ಕಾರ್ಪೆಂಟರ್ ಅಂದ್ರೆ ಇವಾಗೆಲ್ಲ ಇದ್ದಾರೆ, ದೊಡ್ಡ ಕಾರ್ಪೆಂಟರ್ ಅವರು ದೊಡ್ಡ ಇದರಲ್ಲಿ ಇರ್ಬೋದು. ಅದ್ರ ಹಿಂದೆ ವೈದಿಕ ಕಾಲ ಆ ರೀತಿ ಇರ್ತಾ ಇರಲಿಲ್ಲ, ಇದು ಚಿಕ್ಕ ಕಸುಬುಗಳು ಇರ್ತಾ ಇತ್ತು. ಸೊ ಹಾಗೆ ಆ ವ್ಯಕ್ತಿ ಮರದ ಕೆಲಸ ಮಾಡೋದು. ಸೊ ಆ ಮರದ ಕೆಲಸ ಮಾಡೋ ಒಂದು ಇದಾಗಿ ಹುಟ್ಟುತ್ತಾನೆ. ಸೊ ಮತ್ತೆ ಆ ವ್ಯಕ್ತಿ ಶ್ರೀಮಂತ ವ್ಯಕ್ತಿ ತನ್ನ ಮನೆಗೆ ಬರ್ತಾನಂದ್ರೆ ಗೊತ್ತಿಲ್ಲ ಆ ವ್ಯಕ್ತಿಗೆ ನೆಕ್ಸ್ಟ್, ಯಾಕಂದ್ರೆ ದೇಹ ಬದಲಾಗ್ಬಿಟ್ಟಿದೆ. ನಾವು ಸತ್ತಿದ ತಕ್ಷಣ ನಮ್ಗೇನ್ ನೆನಪಿಲ್ಲ, ನಾನು ಹಿಂದೆ ಜನ್ಮದಲ್ಲಿ ನಾನು ಬಡಪಾಯಿ ಆಗಿದ್ನೋ, ನಾನು ಶ್ರೀಮಂತನಾಗಿದ್ನೋ ಯಾರು ಗೊತ್ತು, ನನಗೆ ಗೊತ್ತಿಲ್ಲ ನನಗೆ. ಸೊ ಈ ವ್ಯಕ್ತಿ ತನ್ನ ಮನೆಗೆ, ಆ ಶ್ರೀಮಂತನು ಮತ್ತೆ ಜನ್ಮದಲ್ಲಿ ಒಂದು ಬಡಪಾಯಿಯಾಗಿ ಬರ್ತಾನೆ. ಯಾಕೆ ಬರ್ತಾನೆ? ಏನೋ ಒಂದು ಕೆಲ್ಸಕ್ಕೆ ಇವರು ಕರೀತಾರೆ, ಬರ್ತಾನೆ. ಆಮೇಲೆ ಕೆಲಸ ಮಾಡಿದ್ಮೇಲೆ ಹೇಳ್ತಾರಂತೆ, ಸರಿಯಾಗಿ ಹಣ ಕೊಡೋದಿಲ್ಲ ಅವರು. ಯಾರಿಗೂ ಹಣ ಕೊಡೋಲ್ಲ. ಈ ಶ್ರೀಮಂತನ ಮಕ್ಕಳೇ ಮರುಜನ್ಮದಲ್ಲಿ ಅವರ ತಂದೆಯೇ ಅವ್ರ ತಂದೆ ಬಂದಿದ್ದಾರೆ ಈಗ, ಅವರನ್ನೇ ಅವ್ರ ಕೆಲ್ಸಕ್ಕೆ ಅಂತ ಯಾವ್ದೋ ಒಂದು ಮರದ ಕೆಲ್ಸಕ್ಕೆ ಹೇಳಿದ್ದಾರೆ. ನೋಡಿ ಇದು ಮಾಡು, ಇದನ್ನ ಒಂದು ಸರಿ ಮಾಡೋ, ಇಲ್ಲ ಅಂದ್ರೆ ಇನ್ನೇನಾದ್ರು ಒಂದು ಫರ್ನಿಚರ್ ಇನ್ನೇನಾದ್ರು ಇದು ಮಾಡು ಅಂತ ಮಾಡಿದ್ಮೇಲೆ ಅವ್ರಿಗೆ
ಕಡಿಮೆ ಹಣ ಕೊಟ್ಟು ಅವ್ರನ್ನ ಧೂಳಿ ಕಳಿಸ್ತಾರಂತೆ. ಧೂಳಿ ಕಳಿಸ್ತಾರಂದ್ರೆ ಅವ್ರನ್ನ ಒಂಥರ ಏನೋ ಒಂದು ಜಗಳ ಎಲ್ಲ ಆಗಿ ಆತರ. ಸೊ ಹೇಳ್ತಾರೆ, ಇದು ಯಾಕೆ ಈ ತರ ಆಯ್ತು, ಯಾಕೆ ಈ ತರ ಆಯ್ತು? ಯಾರು ಕೇಳಿದ್ದೀರಾ ಈ ಕತೆ? ಕೇಳಿರ್ತೀರಾ ನೀವು? ಕೇಳಿರ್ತೀರಾ? ಕೇಳಿಲ್ಲ ಅಂದ್ರೂ ಕೂಡ ಹಿಂದಿನ ಜನ್ಮದಲ್ಲಿ ಹಾ ಹೇಳಿ. ಅವನು ಮರದ ಕೆಲಸದವನಿಗೆ ಕಡಿಮೆ ಕೊಟ್ಟಿರ್ತಾನೆ, ಮತ್ತೆ ಅವನ ಋಣ ಇರುತ್ತೆ ಇವನ್ಗೆ, ಅವನ ಮನೇಲಿ ಹೋಗಿ ಹುಟ್ತಾನೆ. ಮತ್ತೆ ಇವನ್ ಮಕ್ಕಳ ಮೋಹ ಇರೋದ್ರಿಂದ ಮತ್ತೆ ಅವ್ರ ಮನೆ ಕೆಲಸ ಮಾಡೋ ತರಾನೇ ಹೋಗ್ತಾನೆ ಅಲ್ಲಿಗೆ. ಆಗ ಅವ್ರ ಮಕ್ಕಳು ಆ ರೀತಿ ಅವನ್ಗೆ ಅವಮಾನ ಮಾಡಿ ಕಳಿಸ್ತಾರೆ. ಎಸ್. ಸೊ ಮಾತಾಜಿ ಕೇಳಿದ್ದಾರೆ ಈ ಕತೆ ಬಗ್ಗೆ, ಧನ್ಯವಾದಗಳು. ಸೊ ಮಾತಾಜಿ ಹೇಳಿದಾಗೆ ಆ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಇದೇ ಯಾರು ಅವರು ಹೇಳ್ತಾರೆ, ಆಕ್ಚುಲಿ ಜಾಸ್ತಿ ಕೊಟ್ಟಿರ್ತಾರಂತೆ ಅವ್ರು ಯಾರು. ಅದು ಒಂದು. ಇನ್ನೊಂದು, ತನ್ನ ಮಕ್ಕಳನ್ನು ಏನ್ ಮಾಡಿರ್ತಾರೆ, ಇವ್ರು ಶ್ರೀಮಂತನಾಗಿರೋದ್ರಿಂದ ಸರಿಯಾಗಿ ಬೆಳೆಸಿರೋದಿಲ್ಲ. ಸರಿಯಾಗಿ ಬೆಳೆಸಿರೋದಂದ್ರೆ ತುಂಬಾ ಒಂದು ಅವ್ರನ್ನ ಲೀನಿಯಂಟ್ ಆಗಿ ಬೆಳೆಸಿ ಅವ್ರಿಗೆ ಎಲ್ಲ ಇಂದ್ರಿಯ ಸುಖಕ್ಕೆ ಅವ್ರಿಗೆ ತೊಡಗಲಿಕ್ಕೆ ಅವ್ರಿಗೆ ಸೌಲಭ್ಯಗಳು ಕೊಟ್ಟು ಅವ್ರನ್ನ ಸ್ಪಾಯಿಲ್ ಮಾಡ್ಬಿಟ್ಟಿರ್ತಾರೆ. ಸೊ ಈಗ ಸ್ಪಾಯಿಲ್ ಮಾಡಿದ್ರಿಂದ ಅವರು ಈ ಮನೆಗೆ ಹಿಂದೆ ನೆಕ್ಸ್ಟ್ ಜನ್ಮದಲ್ಲಿ ಬಂದಾಗ ಅವರಿಂದ ಹೊಡೆತವನ್ನು ಪಡಿತಾರೆ. ಇದೇ ತಂದೆ ನೆಕ್ಸ್ಟ್ ಜನ್ಮದಲ್ಲಿ ಅವ್ರ ಮಕ್ಕಳಿಂದಾನೇ ಅವ್ರನ್ನ ಹೊಡೆದು ಬಡದು ಅವ್ರು ಬೈದು ಕಳಿಸ್ತಾರ. ಅವ್ರು ತಂದೆ ತಾಯಿ ಹಿಂದೆ ಜನ್ಮದಲ್ಲಿ ತಂದೆ, ಆದ್ರೆ ಈ ಜನ್ಮದಲ್ಲಿ ಒಂದು ಸಾಮಾನ್ಯ ಕೆಲಸಗಾರನಾಗಿ ಬಂದಾಗ ಅವರು ಹಿಂದೆ ಜನ್ಮದಲ್ಲಿ ಅವ್ರು ಸರಿಯಾಗಿ ಬೆಳೆಸಿಲ್ಲ, ಅದಕ್ಕೆ ಅವ್ರ ಮಕ್ಕಳೇ ಅವ್ರಿಗೆ ಹೊಡೆದು ಬಳಸ್ತಾರೆ. ಸೊ ಇದು ಕರ್ಮ ಒಂದು. ಇನ್ನೊಂದು ಕಡೆ ನೀವು ಹೇಳಿದಾಗೆ ಹಿಂದೆ ಜನ್ಮದಲ್ಲಿ ಅವರು ಈ ವ್ಯಕ್ತಿ ಯಾರು ಬಂದಿರ್ತಾರೆ, ಈ ಜನ್ಮದಲ್ಲಿ ಅವ್ರ ತಂದೆ ಯಾರು ಆಗ್ತಾರಲ್ಲ, ಮರ ಕೆಲಸ ಮಾಡೋ ಕಾರ್ಪೆಂಟರ್ ಅವರು. ಸೊ ಅವ್ರ ಮನೆಗೆ ಬಂದಾಗ ಈ ವ್ಯಕ್ತಿ ಏನ್ ಮಾಡಿರ್ತಾನಂತೆ, ಏನೋ ಒಂದು ಇದರಿಂದ ಸಂತೋಷದಿಂದ ಸುಖದಿಂದ ಇನ್ನೊಂದಿಂದ ಸ್ವಲ್ಪ ಹೆಚ್ಚು ಹಣ ಕೊಟ್ಟಿರ್ತಾನಂತೆ. ಸ್ವಲ್ಪ ಹೆಚ್ಚು ಹಣ ಕೊಟ್ಟಿರೋದ್ರಿಂದ ಏನಾಗುತ್ತೆ, ಅವರಿಗೆ ಪುಣ್ಯ ಮಾಡಿದಂಗ ಆಗತ್ತೆ. ಪುಣ್ಯ ಮತ್ತೆ ಅಷ್ಟೇ ಅಲ್ಲದೆ ಇವರು ಅವ್ರಿಗೆ ಹೆಚ್ಚು ಕೊಟ್ಟಿರೋದ್ರಿಂದ ಮರು ಜನ್ಮದಲ್ಲಿ ಅವರಿಂದ ತಗೊಳ್ಬೇಕು ಇವ್ರು. ಸೊ ನೀವ್ ಯಾರಿಗಾದ್ರೂ ಆತರ ಹೆಚ್ಚು ಒಬ್ಬರಿಗೆ ಒಂದು ದಾನ ಮಾಡಿದ್ರು ಕೂಡ ನೀವು ಒಳ್ಳೆ ಇದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ್ರೆ ಆತರ ಪ್ರತಿಕ್ರಿಯೆ ಇರೋದಿಲ್ಲ. ಇಲ್ಲ ಅಂದ್ರೆ ಭೌತಿಕವಾಗಿ ಮಾಡಿದ್ರೆ ಅದು ನೀವು ಹೆಚ್ಚು ಕೊಟ್ಟಿರೋದ್ರಿಂದ ನೆಕ್ಸ್ಟ್ ಜನ್ಮದಲ್ಲಿ ನೀವು ಅದು ಪಡಿತೀರ ವಾಪಸ್ ಅವರಿಂದ. ಸೊ ಹೀಗೆ ಇವನು ಮಗನಾಗಿ ಹುಟ್ಟಿರೋದ್ರಿಂದ ಆ ಮರ ಕೆಲಸ ಮಾಡೋ ಮನೆಯಲ್ಲಿ ಮಗನಾಗಿ ತಂದೆ ತಾಯಿನ ನಾವು ಪಡೆಯೋದೇ ಕಂಟಿನ್ಯೂಸ್ ಆಗಿ. ಈ ಜನ್ಮದಿಂದ ನಾವು ಹುಟ್ಟಿದಾಗಿಂದನೂ ನಾವು ತಂದೆ ತಾಯಿಯವ್ರಿಗೆ ಹೋಗಿ ಹೇಳ್ತಾ ಇದೀವ, ನೀವು ಈ ತಿಂಗಳು ಇಷ್ಟು ತಿಂಗಳು ನಾನು ನೋಡ್ಕೊಂಡ್ರಿ, ನಾನು ನಿಮ್ಗೆ ಇಷ್ಟು ಹಣ ಕೊಡ್ಬೇಕು, ಎಷ್ಟು ಇವಾಗ ಫೀಸ್ ಕೊಡ್ಬೇಕು ನಿಮ್ಗೆ, ಈ ತರ ಏನೋ ಇದೆಯಾ? ತಂದೆ ತಾಯಿಯವರು ನಮಗೆ ಏನು ಇಲ್ಲದೆ ಸಂಪೂರ್ಣ ಇದಾಗಿ ಅವರು ಎಷ್ಟು ನಮಗೆ ಖರ್ಚು ಮಾಡಿದಾರೋ, ನಮ್ಮ ಮೇಲೆ ಅವರು ಹಣ ಸುರಿದಿದ್ದಾರೋ ಇದು ಲೆಕ್ಕನೇ ಇಲ್ಲ ಇದಕ್ಕೆ. ಸೊ ಒಂದ್ ರೀತಿ ಇರ್ಬೋದು, ಹಿಂದೆ ಜನ್ಮದಲ್ಲಿ ಯಾವಾಗೋ ಮಕ್ಕಳಾಗಿ ಅವರು ತಂದೆ ತಾಯಿಯರಿಗೆ ಆ ರೀತಿ ಅವರು ಹಣವನ್ನು ಕೊಟ್ಟಿದ್ರು ಏನೋ ಗೊತ್ತಿ, ಬೇರೆ ಬೇರೆ ರೀತಿಯಲ್ಲಿ ಹೇಳೋದು. ಇದು ಹೇಗೆ ಇದಕ್ಕೆ ಕೆಲಸ ಮಾಡುತ್ತೆ ಪುಣ್ಯ ಪಾಪದ ಸಿದ್ಧಾಂತ ಅಂದ್ರೆ, ಈ ವ್ಯಕ್ತಿ ಬಗ್ಗೆ ಹೇಳೋದು ಅವರಿಗೆ ಅರ್ಧ ಎಕ್ಸ್ಟ್ರಾ ಕೊಟ್ಟಿರೋದ್ರಿಂದ ನಿಜ ಜನ್ಮದಲ್ಲಿ ಅವರು ಮಕ್ಕಳಾಗಿ ಅವ್ರ ಮಗನಾಗಿ ಹುಟ್ಟು ಬಂದ್ರು. ಆಮೇಲೆ ಇವ್ರು ಪಾಪ ಕಾರ್ಯ ಇತ್ತು, ಹಾಗಾಗಿ ಅವರು ಬಡತನದಲ್ಲಿ ಹುಟ್ಟಬೇಕು, ಅದು ಕೂಡ ಇದೆ. ಯಾಕೆ ಶ್ರೀಮಂತನಾಗಿ ಅವ್ರೇನೇನು ಪಾಪಗಳು ಮಾಡಿದ್ರು, ಸೊ ಹಾಗೆ ಅವರು ಈಗ ಅದನ್ನ ಬಡತನದಲ್ಲಿ ಅವರು ಬೆಳಿಬೇಕು. ಸೊ ಈ ರೀತಿ ಇದೊಂದು ಕತೆ ತುಂಬಾ ಇದೆ. ಇದು ಬೇರೆ ಬೇರೆ ಆಂಗಲ್ ಇಂದ ನೋಡ್ಬೋದು, ನೀವು ಅಂಡರ್ಸ್ಟ್ಯಾಂಡ್ ಮಾಡೋ ಪ್ರಯತ್ನ ಪಡ್ಬೋದು. ಇದು ಕರ್ಮ ಸಿದ್ಧಾಂತ. ಸೊ ಈ ಕರ್ಮ ಸಿದ್ಧಾಂತ ಈಗಿರೋದ್ರಿಂದ ಇದು ನಮ್ಮನ್ನು ಇದು ನಿಜವಾಗ್ಲೂ ಇದು ರೆಸ್ಪಾನ್ಸಿಬಲ್ ಮಾಡುತ್ತೆ. ಆದ್ರೆ ಇವತ್ತಿನ ವಿದ್ಯಾಭ್ಯಾಸ, ಇವತ್ತಿನ ರಾಜಕಾರಣಿಗಳು ಇದನ್ನ ನಂಬೋದಿಲ್ಲ. ಅವರು ಕುರುಡರು ಇದರಲ್ಲಿ. ಆ ಕುರುಡ ಜೀವನ ಇರೋದ್ರಿಂದ ಅವರು ಕೂಡ ಅವರ ಜೀವನವನ್ನು ನರಕ ಕಡಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅವರನ್ನು ಅವಲಂಬಿಸಿರು ಕೂಡ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇದು ಇವತ್ತಿನ ಶೋಚನೀಯ ಸ್ಥಿತಿ. ಸುಶೀಲ ಪ್ರಭುಪಾದ ಬಹಳ ಚೆನ್ನಾಗಿ ಇದು ಹೇಳ್ತಾ ಇರೋದು, ಇದು ಕೃಷ್ಣ ಪ್ರಜ್ಞೆ ಬಹಳ ಅತ್ಯವಶ್ಯಕ. ಈ ಒಂದು ಪುನರ್ಜನ್ಮದ ಜ್ಞಾನ, ಇದು ಭಗವಂತನ ಜ್ಞಾನ, ಇದು ನಮ್ಮ ಇದು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ. ಇಲ್ಲ ಅಂದ್ರೆ ಎಲ್ಲವೂ ಕೂಡ ಶೋಚನೀಯ. ಕೊನೆಯಲ್ಲಿ ಏನ್ ಹೇಳ್ತಾರೆ, ಇಂದು ಇಡೀ ಪ್ರಪಂಚವು ಹೊಂದಾಣಿಕೆ ಇಲ್ಲದ ಈ ಬಗೆಯ ಸರ್ಕಾರ ಮತ್ತು ಪ್ರಜೆಗಳ ಮಿಶ್ರಣವಾಗಿರುವುದರಿಂದ ಸದಾ ಬಿಕ್ಕಟ್ಟು, ಯುದ್ಧ, ಆತಂಕ ಇವು ಕಂಡು ಬರುತ್ತವೆ. ಇದು ಸಾಮಾಜಿಕ ಪರಿಸ್ಥಿತಿಯ ಅನಿವಾರ್ಯ ಫಲವಾಗಿದೆ. ಅನಿವಾರ್ಯ ಫಲ. ನೋಡಿ, ನ್ಯೂಸ್ ಪೇಪರ್ ತೆಗೆದು ನೋಡಿ, ಯಾವ್ಯಾವ ರೀತಿಯಲ್ಲಿ ಜನರ ಕೊಲೆ ಆಗ್ತಾ ಇದೆ, ಜನರ ಫ್ಯಾಮಿಲಿಗಳ ಮಧ್ಯೆ ಒಳಗೆ ಇದಾಗ್ತಾ ಇದೆ, ಇಲ್ಲ ಇನ್ನೊಂದು ಎಲ್ಲ ಎಷ್ಟು ಹಿಂಸೆ, ಹಿಂಸಾಚಾರ ಎಲ್ಲ ನೋಡಿ. ಇದೆಲ್ಲ ನೋಡಿದ್ರೆ ಯಾಕೆ ಆಗ್ತಾ ಇದೆ ಇದೆಲ್ಲ ಆಗ್ತಾ ಇದೆ? ನಾವು ಮಾಡಿದ್ದುಣ್ಣು ಮಾರಾಯ. ಸೊ ನಾವು ಮಾಡಿದ್ದು ನಾವು ಅನುಭವಿಸ್ತೇವೆ. ನಾವು ಯಾವ ಈ ಜನ್ಮದಲ್ಲಿ ಮಾಡಿದ್ದೋ, ಹಿಂದೆ ಜನ್ಮದಲ್ಲಿ ಮಾಡಿದ್ದೋ ನಾವು ಅನುಭವಿಸ್ತೇವೆ ನಾವು. ಸೊ ಈ ರೀತಿ ಇದೆ. ಸೊ ಈ ರೀತಿ ಇರೋದ್ರಿಂದ
ಆ ರೀತಿ ನಮಗೂ ಕೂಡ ಆಗ್ಬೋದು. ಸೊ ನಾವೇನು ಅದರಿಂದ ಮುಕ್ತರಲ್ಲ. ಯಾರಿಗ್ ಗೊತ್ತು ನಾನೇನ್ ಮಾಡಿದ್ದೆ ಅಂತ, ಗೊತ್ತಿಲ್ಲ. ಈಗ ಈ ಜನ್ಮದಲ್ಲೇ ಎಷ್ಟೋ ನಾವು ಪಾಪಕಾರ್ಯಗಳು ಮಾಡಿ ಅದು ಗೊತ್ತು ನಮ್ಗೆ. ಅಟ್ಲೀಸ್ಟ್ ಅದಾದ್ರು ನಮ್ಗೆ ಗೊತ್ತು. ಅದಾದ್ರು ನಾವು ಚಿಂತನೆ ಮಾಡ್ಕೊಳ್ಬೋದು, ಅಯ್ಯೋ ನಾನು ಇಷ್ಟು ಪಾಪಕಾರ್ಯಗಳು ಮಾಡಿದ್ದೇನೆ, ಇದು ಮಾಡಬಾರ್ದಾಗಿತ್ತು, ಇದು ಶಾಸ್ತ್ರದ ವಿರೋಧವಾಗಿದೆ, ಇದು ಕೃಷ್ಣ ಕೊಟ್ಟರ ವಿರೋಧವಾಗಿದೆ. ಸೊ ಹೀಗಿರುವಾಗ ನನಗೆ ಮುಂದೆ ಆದ್ರೂ ನಾನು ಸ್ವಲ್ಪ ಜಾಗರೂಕತೆಯಿಂದ ನಾನು ಸ್ವಲ್ಪ ಇದರಿಂದ ನಾನು ಇರ್ಬೇಕಲ್ಲ ನಾನು. ಸೊ ಇದರಿಂದ ನಾನು ಇರ್ಲಿಲ್ಲ ಅಂದ್ರೆ ನನಗೂ ಕೂಡ ಕಷ್ಟ ಇದೆ. ನನಗೆ ನನ್ನನ್ನು ಆಶ್ರಯ ಕೊಟ್ಟ ತಂದೆ ತಾಯಿಯರು, ನನ್ನ ಗುರುಗಳು, ಅವ್ರಿಗೂ ಕೂಡ ಕಷ್ಟ ಇದೆ. ಇನ್ನು ಆಮೇಲೆ ನನಗೆ ಅವಲಂಬಿಸಿದ ಅವರು ಕೂಡ ನನ್ನ ಸರಿಯಾಗಿ ಮಾರ್ಗದರ್ಶಿಸಿಕೊಂಡಿದ್ರೆ ಅವರು ಕೂಡ ಕಷ್ಟಕ್ಕೆ ಒಳಗಾಗ್ತಾರೆ. ಸೊ ಹೀಗೆ ಪ್ರತಿಯೊಬ್ಬರು ನಾವು ವೈಯಕ್ತಿಕವಾಗಿ ಚೈತನ್ಯ ಮಹಾಪ್ರಭು ಹೇಳಿದಾಗೆ ಮನುಷ್ಯ ಜನ್ಮ ಹೊಲೆ ಯಾರ್ ಜನ್ಮ ಸಾರ್ಥಕ ಕರೋ ಪರ ಉಪಕಾರ. ಸೊ ಪ್ರತಿಯೊಬ್ಬರು ನಾವು ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕು. ಮೊದಲು ನಾವು ಸರಿಯಾದ ದಾರಿಯಲ್ಲಿ ಇರಬೇಕು. ನಾವು ಸರಿಯಾದ ದಾರಿಯಲ್ಲಿ ಇದ್ರೆ ನಮ್ಮನ್ನು ಅವಲಂಬಿಸಿದವರು, ಆಮೇಲೆ ನಮಗೆ ನಾವು ಯಾರು ಕೃತಜ್ಞರಾಗಿದ್ದೇವೆ ಯಾರಿಗೆ, ಅವರಿಗೆ ನಾವು ಏನಾದ್ರು ಸಹಾಯ ಮಾಡ್ಬೋದು. ಹರೇ ಕೃಷ್ಣ. ಸೊ ನಾನು ಇಲ್ಲಿ ನಿಲ್ಲಿಸ್ತೇನೆ. ಯಾರಾದ್ರೂ ಏನಾದ್ರು ಹೇಳ್ತೀರಾ, ಏನಾದ್ರು ಸೇರಿಸ್ತಾನೆ ಹೇಳಿ. ಹೇಳುವಾಗ ಭಯ ಆಗ್ತದೆ ಪ್ರಭುಜಿ, ಎಷ್ಟು ತಪ್ಪು ಮಾಡಿದ್ದೇವೇನೋ. ಮಾಡಿದೆ ನಾವು ಅಲ್ಲ ಮಾತಾಜಿ. ನಾವು ಕೊಟ್ಟ ಸಂಸ್ಕಾರ ಎಲ್ಲ ಸರಿಯಾಗಿರ್ಲಿಕ್ಕಿಲ್ಲ ಮಕ್ಕಳಿಗೆ. ಅಲ್ಲ ಈಗ ಎಲ್ಲರೂ ನಾವು ಮಾಡಿದ್ದೇವೆ. ಈಗ ಹಿಂದೆ ಆದದ್ದಾಯ್ತು, ಪಾಸ್ಟ್ ಇಸ್ ಪಾಸ್ಟ್. ಅದೇ ಅಟ್ಲೀಸ್ಟ್ ನಾವು ಅದನ್ನ ನೆನ್ಪು ಮಾಡ್ಕೊಳ್ತಾರೆ. ಯಾಕಂದ್ರೆ ಇದು ನೆನ್ಪು ಮಾಡ್ಕೊಳ್ತಾ ಇದ್ರೆ ನಮಗೆ ನಮ್ಮ ಸ್ಥಿತಿ, ನಮ್ಮ ನೆಲೆ ನಮ್ಗೆ ಗೊತ್ತು. ನಮ್ಮ ನೆಲೆ ನಮ್ಗೆ ಗೊತ್ತಾದ್ರೆ ನಾವು ಸ್ವಲ್ಪ ನಮ್ರವಾಗೇ ಇರ್ತೇವೆ ನಾವು. ಇಲ್ಲಾಂದ್ರೆ ಏನಂದ್ರೆ ಈ ಭೌತಿಕ ಜಗತ್ತು ನಮಗೆ ನಾನು ಸ್ಪೆಷಲ್, ನಾನು ವಿಶೇಷ, ನಾನು ಹೀಗೆ ಅಂತ ನಮಗೆ ಒಂದು ಫಾಲ್ಸ್ ಇದು ಒಂದು ಅಹಂಕಾರ ಬರುತ್ತೆ ನಮ್ಗೆ. ಆ ತರ ಅಹಂಕಾರ ಬಂದ್ರೆ ನಮಗೆ ಭಕ್ತಿ ಅಲ್ಲಿ ಮಾಡಕ್ಕೂ ನಮ್ಗೆ ಭಕ್ತಿ ಭಾವನೆ ಇರೋದಿಲ್ಲ ನಮಗೆ. ಸೊ ಈ ತರ ನಮ್ಮನ್ನ ಅನ್ವೇಷಣೆ ಮಾಡ್ಕೊಳ್ಳೋದು, ನಾವು ನೆನ್ಪು ಮಾಡ್ಕೊಳ್ಳೋದು ಒಳ್ಳೇದು ನಮಗೆ. ನಮ್ಮ ಸ್ಥಿತಿನ ನಮ್ಮ ಇದನ್ನ ಒಳ್ಳೇದು. ಪ್ರಭುಜಿ, ನಾವು ಇತರರಿಗೆ ಈಗ ಧನ ಸಹಾಯ ಇರ್ಬೋದು, ವಸ್ತು ಸಹಾಯ ಎಲ್ಲ ಮಾಡಿದ್ರೆ ಅದು ಇನ್ನೊಂದು ಕೃಷ್ಣ ಪ್ರಜ್ಞೆ ಅಲ್ಲಿ ಇಲ್ಲದಿದ್ರೆ ಇನ್ನೊಂದು ಜನ್ಮದಲ್ಲಿ ನಾವು ಅವರ ಅಡಿಯಾಳಾಗಿ ಇರ್ಬೇಕಾಗ್ತದೆ. ಅದೆಲ್ಲ ವಾಪಸ್ ತಕೊಳ್ಳಿಕ್ಕೆ ಆ ಪುಣ್ಯ ನೋಡಿ, ಅದು ಇದು ಆ ಸ್ಟೋರಿ ಅದೇ ಅಲ್ವಾ ಹೇಳೋದು. ಮರದ ಇದು ಮರ ಕೆಲಸ ಅವ್ರಿಗೆ ಅವ್ರು ಎಕ್ಸ್ಟ್ರಾ ಕೊಟ್ರು ಅಂತೆ. ಎಕ್ಸ್ಟ್ರಾ ಕೊಟ್ರು, ಇಲ್ಲಾಂದ್ರೆ ಅವರು ಪರ್ಮನೆಂಟ್ ಆಗಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟು ತುಂಬಾ ಅವ್ರಿಗೆ ಹಣ ಕೊಟ್ಟರು. ಏನೋ ಒಂದ್ಸಲ ನೀವು ಕರೆಸ್ತೀರಾ, ಕಾಂಟ್ರಾಕ್ಟ್, ಈ ಮನೆದಿದೆ ಇನ್ನೊಂದಿದೆ ಅಂತ ಮಾಡಿ, ಅವಾಗ ನೀವು ಅವ್ರ ಕೆಲಸದಿಂದ ಇಷ್ಟಪಟ್ಟು ತುಂಬಾ ಕೊಡ್ಬೋದು. ನೀವು ಕೊಡಿ, ಒಳ್ಳೆ ತೊಂದರೆ ಇಲ್ಲ. ಆದ್ರೆ ಅವ್ರು ಅದನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಉಪಯೋಗಿಸ್ಬೇಕು. ಅವ್ರು ತನ್ನ ಕೃಷ್ಣ ಪ್ರಜ್ಞೆ ತೊಡಗ್ಬೇಕು. ಮತ್ತೆ ಅವರು ಕೂಡ ಆ ಹಣವನ್ನು ಉಪಯೋಗಿಸ್ಕೊಂಡು ಅವ್ರವ್ರ ಮಕ್ಕಳಿಗೂ ಕೂಡ ಒಳ್ಳೆ ಕೃಷ್ಣ ಪ್ರಜ್ಞೆ ಕೊಟ್ರು. ಈ ತರ ಅವರು ಕೂಡ ಒಳ್ಳೆ ಕೃಷ್ಣ ಭಕ್ತರಾದ್ರು. ತೊಂದರೆ ಇಲ್ಲ ಅವ್ರಿಗೆ. ಇಲ್ಲ ಅಂದ್ರೆ ಹೇಳ್ತಾರೆ, ಅವರು ಅದನ್ನ ಭೌತಿಕವಾಗಿ ಉಪಯೋಗಿಸ್ಕೊಂಡು ಅವರು ಇಂದ್ರಿಯ ಸುಖದಲ್ಲಿ ತೊಡಗಿ ಅವರು ಅದರಿಂದ ಕುಡಿದು ಅವ್ರು ಇನ್ನೊಂದು ಪಾಪ ಚಟುವಟಿಕೆಗಳು ಮಾಡಿದ್ರೆ ನಾವು ಹಣ ಕೊಟ್ಟಿದ್ರೆ ತಾನೇ ಅವ್ರು ಮಾಡಿದ್ದು. ಸೊ ಹಾಗೆ ನಾವೇ ಅದಕ್ಕೆ ಹೊಣೆ ಆಗ್ತೇವೆ ಅಲ್ಲ ಪ್ರಭುಜಿ. ಹೊಣೆ ಆಗ್ತೇವೆ. ನಾವು ಸಹಾಯ ಮಾಡಿದ್ವಿ ಅಂತಾನೆ. ಒಬ್ಬ ಡ್ರಗ್ ಅಡಿಕ್ಟ್, ಅವ್ರಿಗೆ ಹಣ ಸಿಕ್ಕರೆ ಸಾಕು, ಅವ್ನು ಹೋಗಿ ಡ್ರಗ್ಸ್ ಏನೋ ಇದು ಮಾಡ್ತಾರೆ. ಕೇಳ್ತೀವಿ, ಸ್ಟೋರೀಸ್ ಕೇಳ್ತೀವಿ. ಚಿಕ್ಕ ಮಕ್ಕಳಂತೆ ಅವರು ಚಿಕ್ಕ ವಯಸ್ಸಲ್ಲಿ 14-15 ವಯಸ್ಸಲ್ಲಿ ಅವ್ರು ಕಳ್ಳತನ ಶುರು ಮಾಡೋದ್ರಂತೆ. ಯಾಕೆ ಕಳ್ಳತನ ಅಂದ್ರೆ ಅವರು ಡ್ರಗ್ ಅಡಿಕ್ಷನ್ಗೆ ಹಣ ಎಲ್ಲಿ ಸಿಗುತ್ತೆ, ಇಲ್ಲ. ಸೊ ಹಾಗೆ ಅವರು ಅಲ್ಲಿ ಎಲ್ಲೋದ್ರು ಕೂಡ ಕಳ್ಳತನ, ಎಲ್ಲೋ ಅಂಗಡಿಗಳು ಹೋದ್ರೆ ಅಲ್ಲೇನೋ ಒಂದು ಕಳ್ಳತನ ಮಾಡೋದು. ಯಾಕಂದ್ರೆ ಆತರ ಒಂದು ಅಭ್ಯಾಸಗಳು ಆತರ ಆಗ್ಬಿಟ್ಟಿದೆ. ಇವಾಗ ನೀವು ಅಂತವ್ರಿಗೆ ಇವಾಗ ಹಣ ಕೊಟ್ರೆ ಏನ್ ಮಾಡ್ತಾರ ಅವರು? ಮಾಡ್ತಾರ. ಅಲ್ಲ ಪ್ರಭುಜಿ, ಈ ಕಲಿಯುಗದಲ್ಲಿ ಬಿರಿ ಒಂದು 0.1% ಇರ್ಬೋದೇನೋ ಕೃಷ್ಣ ಪ್ರಜ್ಞೆಯಲ್ಲಿ. ಮಿಕ್ಕಿದವರೆಲ್ಲ ಅದೇ ತರ ಎಲ್ಲಾರು ಅವ್ರು ಇಂದ್ರಿಯ ಸುಖಗೋಸ್ಕರನೇ ಮಾಡ್ತಾರೆ. ನಾವ್ ಏನೇ ಮಾಡ್ಸಿದ್ರು ಒಂದ್ 100 ರೂಪಾಯಿ ಇಲ್ಲಿ ಕೆಲ್ಸ ಮಾಡಿದೆ ತಗೊಂಡ್ರೆ ಮುಂಚೆ ಹೋಗಿ ಅವ್ರು ಕುಡಿತಾರೆ. ಹಂಗಿರುವಾಗ ನಾವ್ ಯಾರ್ ಕೃಷ್ಣ ಪ್ರಜ್ಞೆ ಅಂತ ಹುಡ್ಕೊಂಡ್ ಹೋಗಕ್ಕೆ ಆಗಲ್ಲ ಅಲ್ವಾ? ಕೆಲ್ಸ ಮಾಡಿಸ್ಲೇಬೇಕು. ಅದಕ್ಕೆ ನೀವು ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕು ಅಷ್ಟೇ. ಅವ್ರಿಗೆ ಪ್ರಾಮಾಣಿಕವಾಗಿ ಅವ್ರ ಕೆಲಸ ಮಾಡೋದು ಕೊಡಿ, ಅದಕ್ಕೆ ಮಾಡ್ಕೊಡ್ಬೇಕು. ಅದು ಕೊಡ್ಲಿ ಅಂದ್ರೆ ನಮ್ಗೆ ಅದು ಕೂಡ ತಪ್ಪೇ ಆಗುತ್ತೆ. ಕೆಲಸ ತಗೊಂಡಿದ್ದೇವೆ ನಾವು ಹೆಚ್ಚು ಆತರ ನೀವು ತುಂಬಾ ಒಂದು ಅನುಕಂಪದಿಂದ ತುಂಬಾ ಇನ್ನೊಂದಿದ್ದ ಭೌತಿಕ ಇದರಿಂದ ಕೊಡೋ ಅಗತ್ಯ ಇಲ್ಲ ನಿಮ್ಗೆ. ಆ ರೀತಿ ಅದು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ನಾವು. ಆ ರೀತಿ ಹೇಳುದೇ ಲೆಕ್ಕಕ್ಕಿಂತ ಜಾಸ್ತಿ ಕೇಳ್ತಾರಲ್ಲ ಪ್ರಭುಜಿ. ಏನ್ ಮಾಡಕ್ಕಾಗಲ್ಲ, ಈ ಪ್ರಪಂಚ ಆಗಿದೆ, ಆಗ ಕೊಡ್ಬೇಕಾಗತ್ತೆ ಅಷ್ಟೇ. ಈಗ ಸಮಾಜ ಆಗಿದೆ, ಸಮಾಜ ಆಗಿ ಮಾಡ್ಬಿಟ್ಟಿದೆ ಈಗಲ್ಲ. ಈಗ ಏನ್ ಮಾಡಕ್ಕಾಗಲ್ಲ. ಅದಕ್ಕೇನ್ ಮಾಡಕ್ಕಾಗಲ್ಲ. ನೀವು ಸಮಾಜದ ಇದು ಏನು ನಿಯಮಗಳಿದೆ, ನೀವು ಕೊಡ್ತಾ ಇರೋದೇನು ಜಾಸ್ತಿ ಏನ್ ಕೊಡ್ತಾ ಇಲ್ಲ. ಎಲ್ಲ ಬೇರೆಯವರು ಜಾಸ್ತಿ ಅಂದ್ರೆ ಸಮಾಜ ಎಲ್ಲರೂ ಅದೇ ಕೊಡ್ತಾ ಇದ್ದಾರೆ. ಏನ್ ಮಾಡೋದು ನಾವು? ಕೊಡ್ಲೇಬೇಕು. ಏನ್ ಮಾಡಕ್ಕಾಗಲ್ಲ. ಪಾಪ ಬರ್ತದ ನಾವು ಯಾರಿಂದಾದ್ರೂ ತಗೊಂಡು ಏನ್ ಮಾಡ್ತಾರೆ? ಇಲ್ಲ, ಹಾಗೇನಿಲ್ಲ. ಅದು ನೀವು ಸಮಾಜದ ಎಲ್ಲದೂ ಕೊಡ್ತಾ ಇರ ಅಷ್ಟೇ ನೀವಲ್ವಾ? ಹಾಗೇನ್ ತೊಂದ್ರೆ ಅಲ್ಲ. ನಮ್ಗೆ ಯಾರಾದ್ರೆ ಕೊಟ್ರೆ ಹಾಗೆ ಎಕ್ಸ್ಟ್ರಾ ಥಿಂಗ್ಸ್, ಇಲ್ಲಾದ್ರೆ ಎಕ್ಸ್ಟ್ರಾ ದುಡ್ಡು ಹಾಗೆಲ್ಲ ಕೃಷ್ಣ ಪ್ರಜ್ಞೆಗೆ ಯೂಸ್ ಮಾಡಿ. ನೀವು ಕೃಷ್ಣ ಪ್ರಜ್ಞೆ
ಯೂಸ್ ಮಾಡಿ, ಪ್ರಚಾರಕ್ಕೆ ಯೂಸ್ ಮಾಡಿ, ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿ, ಒಂದು ಅವ್ರಿಗೆ ಪ್ರೋಗ್ರಾಮ್ ಮಾಡೋ ಇನ್ನೊಂದು ಮಾಡಿ ಉಪಯೋಗಿಸಿ ಅದನ್ನ. ನೀವು ಕೃಷ್ಣ ಪ್ರಜ್ಞೆ, ನಿಮಗೆ ಎಷ್ಟು ಗೊತ್ತು ಕೃಷ್ಣ ಪ್ರಜ್ಞೆ ಉಪಯೋಗಿಸಕ್ಕೆ? ವೈಯಕ್ತಿಕವಾಗಿ ಮಾಡ್ತಿರೋ, ಇಲ್ಲ ಇನ್ಯಾರು ಭಕ್ತರ ಜೊತೆಗೆ ಮಾಡ್ತಿರೋ, ಈಗ ಮಾಡಿ ಉಪಯೋಗಿಸಿ ಅದನ್ನ, ಎಕ್ಸ್ಟ್ರಾ ಕೊಟ್ಟೋದನ್ನ. ಓಕೆ ಓಕೆ. ಈ ಇಲ್ಲಾಂದ್ರೆ ಕೆಲವು ಅವರ ಭಿಕ್ಷುಕರಿಗೂನು ಇದು ನಮ್ಗೆ ಬರುತ್ತಲ್ವಾ, ಅದಿಲ್ಲಾಂದ್ರೆ ಅವ್ರದ್ದು ನಮ್ಗೆ ಬಂದ್ಬಿಡುತ್ತೆ. ಹೌದು ಪ್ರಭುಜಿ. ಜಯ ಅವ್ರು ಅವ್ರೇನ್ ಪಾಪ ಪಡೆದಿದ್ದಾರೋ, ಮಾಡಿದಾರೆ ಹೇಗೆ ಅದೆಲ್ಲ ಅವರು ಪಾಪ ನಮ್ಗೆ ಕೊಟ್ಟಿದ್ದಾರೋ ಅದು ಬರ್ತಲ್ಲ. ಎಕ್ಸ್ಟ್ರಾ ನಮಗೆ. ಅವ್ರೇನ್ ಕೃಷ್ಣ ಪಾಪ ಪ್ರಭು, ಮಾಡಿದಾರೆ ಅದೆಲ್ಲ ಪಾಪ ನಮ್ಗೆ ಅದೆಲ್ಲ ನಮಗ್ ಬರುತ್ತಿಲ್ಲ ಅಂದ್ರೆ. ಕೆಲವು ಭಿಕ್ಷುಕರಿಗೂನು ಹಣ ಕೊಡಬಾರ್ದು ಪ್ರಭು. ಅವ್ರೇನು ಒಳ್ಳೇದಕ್ಕೆ ಉಪಯೋಗಿಸೋದಿಲ್ಲ, ಊಟ ತಿನ್ನಲ್ಲ, ಇನ್ನೊಂದ್ ಮಾಡಲ್ಲ, ಮತ್ತೇನಕ್ಕೋ ಉಪಯೋಗಿಸ್ತಾರೆ. ಅವ್ರಿಗೂ ಮತ್ತು ಹಣ ಕೊಡೋದ್ ಬಹಳ ಕರ್ಮದ್. ನಮ್ಗೆ ಅದು ಪಾಪ ಅಲ್ವಾ ಪ್ರಭು ಅದು, ಹಣ ಕೊಡೋದ್ರಿಂದ. ಒಂದೊಂದೆಲ್ಲ ಕೇಳ್ತೀವಲ್ಲ ಎಷ್ಟೆಷ್ಟು, ಇದೊಂದು ರೀತಿಯಲ್ಲಿ ಅವರು ಪ್ರೊಫೆಷನಲ್ ಕೂಡ ಒಂದೊಂದು ಮಾಡ್ತಾರೆ ಅಂತೆಲ್ಲ ಕೇಳ್ತೀವಿ. ಇದೆಲ್ಲ ರೇರ್ ಇದು, ಆದ್ರೆ ಹೇಳೋದು ಆ ರೀತಿ ಎಲ್ಲ ಸ್ವಲ್ಪ ಜನಕ್ಕೆ ಆ ರೀತಿ ಫೋರ್ಸ್ ಮಾಡಿ ಅವ್ರನ್ನ ಅದೇ ರೀತಿ ಅವ್ರನ್ನ ಬೆಳೆಸಿ ಮಕ್ಕಳು ಆತರ ಎಲ್ಲ ಇದೆ, ಎಲ್ಲ ಇದೆ ಸನ್ನಿವೇಶಗಳು. ಇಂದ್ರಿಯ ಸುಖಕ್ಕೆ ಯೂಸ್ ಮಾಡಕ್ಕೆ ಅಂತಾನೆ ಕೆಲಸ ಮಾಡ್ತಾರೆ. ಅವ್ರಿಗೆ ನಾವು 100 ರೂಪಾಯಿ ಕೊಟ್ರುನು ಅದೇ ಕುಡಿಯೋದೆ ಮತ್ತೆ ಮಟನ್ ಆತರ ತಿನ್ನೋದೆ, ಅಂತವ್ರಿಗೆ ಏನ್ ಮಾಡಕ್ಕಾಗತ್ತೆ? ಅವ್ರು ಮಾಡೋದೇ ಅದಕ್ಕೋಸ್ಕರ, ಕೆಲಸ ಮಾಡೋದೇ ಅವ್ರು ಕೊಡ್ಲೇಬಾರ್ದು. ಮತ್ತೆ ಹಣನೇ ಕೊಡ್ಬಾರ್ದು. ಕೆಲಸ ಮಾಡೋ ಕೆಲಸ ತಗೊಂಡಿದಿರಲ್ಲ, ಅವ್ರಿಗೆ ಕೆಲಸ ತಗೊಂಡಿದ್ರೆ ಅದು ತೊಂದರೆ ಇಲ್ಲ. ಅಲ್ಲಿ ನಿಮಗೆ ಕರ್ಮ ಮೊರಲ್ ಅಲ್ಲಿ ಇದಾಗುತ್ತೆ, ಅದೇನ್ ಮಾಡಕ್ಕಾಗಲ್ಲ. ಕೆಲಸ ಮಾಡಿಸ್ಕೊಂಡಿದೀವಲ್ಲ, ಹೌದು. ನಾವು ಹರೇ ಕೊಡ್ಬೇಕು ಕೃಷ್ಣ ಅವ್ರಿಗೆ. ಪ್ರಭುಜಿ. ಅವ್ರು ಏನೇ ಮಾಡ್ಲಿ ಅದ್ರಿಂದ ಏನೋ ಒಂದು ಇದರಿಂದ ಇದು ಕೊಡ್ತಾ ಇಲ್ಲ, ನೀವಾಗ ಕೆಲಸ ಮಾಡಿಸ್ಕೊಂಡ್ರೆ ತೊಂದರೆ ಇಲ್ಲ. ಅದೇ ನೀವು ಹೇಳೋ ರೀತಿಯಲ್ಲಿ ಈಗ ಇಲ್ಲ, ವೈದಿಕ ಕಾಲದಲ್ಲಿ ಹೇಗಿರ್ತಾ ಇತ್ತು ಅಂದ್ರೆ, ರಾಜರು ಅದನ್ನ ಹೇಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು ಅಂದ್ರೆ, ಈ ತರ ಅವ್ರಿಗೆ ಇವಾಗ ಹೇಳೋದು ರಕ್ಷಣೆ ಇರ್ತಾ ಇತ್ತು ಅಲ್ಲಿ. ಆಮೇಲೆ ಈ ರೀತಿ ಇವಾಗ ಏನಂದ್ರೆ ಎಲ್ಲರಿಗೂ ಕೂಡ ಇದು ಸಮಾಜದಲ್ಲಿ ಹಣ 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 ಒಂದು ಇದು ಬಂದಿದೆ. ಹಿಂದೆ ಕಾಲದಲ್ಲಿ ಆತರ ಇಲ್ಲ. ಆತರ ಬ್ರಾಹ್ಮಣನಂದ್ರೆ ಅವ್ರಿಗೆ ಹಣ ಬರ್ತಾ ಇತ್ತು, ದಾನ ಕೊಡ್ತಾ ಇದ್ರು. ಆದ್ರೆ ಬ್ರಾಹ್ಮಣ ಸ್ವತಃ ಅವನು ನಾನು ಎಲ್ಲಿ ಇದರಿಂದ ವ್ಯಾಮೋಹಗೊಂಡ್ರೆ, ಹಣ ಇದ್ರೆ ಏನು ಪ್ಲಾನ್ ಬರುತ್ತೆ, ಇನ್ನೇನೋ ಇಂದ್ರ ಸುಖ ಮಾಡ್ಬೋದು, ಇದು ಬರುತ್ತೋ. ಸೊ ಬ್ರಾಹ್ಮಣನಾದ್ರು ಏನ್ ಮಾಡ್ತಾ ಇದ್ರು, ತಕ್ಷಣವೇ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ರು, ಇನ್ನೊಬ್ರು ಯಾರು ಸೇವೆ ಮಾಡೋರು ಕೊಡ್ತಾ ಇದ್ರು. ನಂತರ ಅವ್ರು ಮತ್ತೆ ಬಡವನ ಸ್ಥಿತಿಯಲ್ಲೇ ಇರ್ತಾ ಇದ್ರು. ಅವರು ನನಗೆ ಇವಾಗ ಇಷ್ಟು ಹಣ ಸಿಕ್ತು ಅಂತ ನಾನು ದೊಡ್ಡ ಒಂದು 10 ಕೋಟಿಯ ಮನೆ ಮಾಡ್ತಾ ಇರ್ಲಿಲ್ಲ. ಬ್ರಾಹ್ಮಣ ಗುಡಿಸಿನಲ್ಲೇ ಇರ್ತಾ ಇದ್ರು, ಅವ್ರ ಗುಡಿಸಿನಲ್ಲೇ ಇರ್ತಾ ಇದ್ರು. ಈಗಿನ ಕಾಲದ ಬ್ರಾಹ್ಮಣರಿಗೆ ಎಷ್ಟು ಕೊಟ್ಟರು ಸಾಕು, ಯಾತರ ಯಾರಿದ್ದಾರೆ ಅಲ್ವಾ. ಸೊ ಹೇಳೋದು ಆ ರೀತಿ ವೈದಿಕ ಕಾಲದಲ್ಲಿ ಅಷ್ಟು ಶಿಸ್ತಿನದಾಯ್ತು. ಬ್ರಾಹ್ಮಣ ಅಂದ್ರೆ ಅವರು ಕಂಪ್ಲೀಟ್ ಬಡತನದಲ್ಲೇ ಇರ್ತಾ ಇದ್ರು. ಒಮ್ಮೊಮ್ಮೆ ನಿರಾಕರಿಸ್ಬಿಡ್ತಾ ಇದ್ರು. ಯಾರಾದ್ರೂ ಈ ತರ ಬಂದು ಅವ್ರಿಗೆ ದಾನ ಕೊಟ್ಟರು ಕೂಡ ಇಲ್ಲ ನಾನು ತಗೊಳ್ಳೋದಿಲ್ಲ. ಸೊ ಈ ರೀತಿ ಕೂಡ ಆತರ ಬ್ರಾಹ್ಮಣರು ಇರ್ತಾ ಇದ್ರು ವೈದಿಕ ಕಾಲದಲ್ಲಿ. ಇಲ್ಲ ಅಂದ್ರೆ ನೀವು ಹೇಳೋ ತರ ಚೆನ್ನಾಗಿ ಅವರು ಬೆಳವಣಿಗೆಯಾಗಿ ಒಂದು ಅವ್ರಿಗೆ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದ್ರೆ, ಅವ್ರು ಆಗ ಅದನ್ನ ಈ ತರ ಮಂದಿರಗಳು ಇನ್ನೊಂದು ರೀತಿಯಲ್ಲೋ ಈ ತರ ಭಗವಂತ ಸೇವೆ ಮಾಡ್ತಾ ಇದ್ರು, ತಗೊಳ್ತಾ ಇದ್ರು, ಉಪಯೋಗಿಸ್ತಾ ಇದ್ರು ಬ್ರಾಹ್ಮಣರು. ಕ್ಷತ್ರಿಯರಾದವರು ಟ್ಯಾಕ್ಸ್ ತೆರಿಗೆ ತಗೊಂಡು ಅವ್ರ ಹತ್ರ ಹಣ ಇರುತ್ತೆ, ಅವ್ರ ಹತ್ರ ಟ್ರೆಷರಿ ಇರುತ್ತೆ. ಆಮೇಲೆ ಏನಾದ್ರು ಎಮರ್ಜೆನ್ಸಿಗೆ ಅಂತ ಅವ್ರು ಸೇವಿಂಗ್ ಇಡ್ತಾ ಇದ್ರು. ರಾಜರು ಯಾಕಂದ್ರೆ ಯಾವಾಗ ಒಂದೇ ತರ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ರಾಜರ ಹತ್ರ ಇರ್ತಾ ಇತ್ತು, ಸೇವಿಂಗ್ ಇರ್ತಾ ಇತ್ತು. ವೈಶ್ಯರು ಅವರು ಕೃಷಿ ಗೋರಕ್ಷ ವಾಣಿಜ್ಯಂ, ಅವರು ಹಾಗಾಗಿ ಅವ್ರ ಹತ್ರ ಕೂಡ ಇರ್ತಾ ಇತ್ತು, ಹಣ ಇರ್ತಾ ಇತ್ತು. ಆದ್ರೆ ಅವರು ಟ್ಯಾಕ್ಸ್ 1/3 ಅವ್ರ ಲಾಭವನ್ನು ಸರ್ಕಾರಕ್ಕೆ ಕೊಡ್ಬೇಕು. ನೋಡಿ ಹೇಗೆ ಇರ್ತಾ ಇತ್ತು ಅಂದ್ರೆ, ಸರ್ಕಾರ ಕೂಡ ಅವ್ರಿಗೆ ರಕ್ಷಣೆ ಕೊಡ್ತಾ ಇತ್ತು. ಮತ್ತೆ ಆಧ್ಯಾತ್ಮಿಕವಾಗಿ ಅವರು ತೊಡಗೋದ್ರಿಂದ ಅವರು 1/3 ಭೌತಿಕವಾದ ಹಣವನ್ನು ಕೂಡ ಕೊಡ್ತಾರೆ, ಟ್ಯಾಕ್ಸ್ ಕೊಡ್ತಾ ಇದ್ರು. ಅವ್ರ ಆನಂದದಿಂದ ಕೊಡ್ತಾ ಇದ್ರು. ಅವ್ರಿಗೆ ಅಷ್ಟು ವ್ಯಾಪಾರ ಆಗ್ತಾ ಇತ್ತು, ಇಲ್ಲ ಇನ್ನೊಂದ್ ರೀತಿ ಸಮೃದ್ಧಿ ಇರ್ತಾ ಇತ್ತು. ವೈಶ್ಯರಿಗೆ ಏನೋ ಗೌರ್ಮೆಂಟ್ ಕೊಡಕ್ಕೆ ಇದಿಲ್ಲ ಅವ್ರಿಗೇನು, ಏನು ಗೌರ್ಮೆಂಟ್ ನಮ್ಮ ಒಳ್ಳೆ ಸರ್ಕಾರ ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ತಾರೆ ಅವರು. ಮತ್ತೆ ಅಂತ ಅವರು ಒಳ್ಳೆ ಮನಸ್ಸಿಂದ ಕೊಡ್ತಾ ಇದ್ರು, ಯಾರಿಗೂ ಫೋರ್ಸ್ ಇಲ್ಲ ಟ್ಯಾಕ್ಸ್ ಕೂಡ. ವೈಶ್ಯ ಆ ರೀತಿ ಇರ್ತಾ ಇತ್ತು, ಆ ರೀತಿ ಒಂದು. ಮತ್ತೆ ಶೂದ್ರನಿಗೆ ಟ್ಯಾಕ್ಸ್ ಇಲ್ಲ. ಆ ಶೂದ್ರನಿಗೆ ಟ್ಯಾಕ್ಸ್ ಇಲ್ಲದೆ ಏನಿರ್ತಾ ಇತ್ತು, ಮೇಂಟೆನೆನ್ಸ್ ಎಷ್ಟು ಬೇಕೋ ಅಷ್ಟು ಅಂದ್ರೆ ಅವ್ರು ಯಾರ ಕೆಳಗೆ ಈ ತರ ಬ್ರಾಹ್ಮಣರ ಕೆಳಗೆ ಇರ್ಬೋದು, ಕ್ಷತ್ರಿಯರ ಕೆಳಗೆ, ವೈಶ್ಯರ ಕೆಳಗೆ ಇರ್ಬೋದು, ಅವರ ಎಲ್ಲ ಇದನ್ನು ಹೊಟ್ಟೆ ಬಟ್ಟೆ ಎಲ್ಲವೂ ಕೂಡ ಸಮೃದ್ಧಿಯಾಗಿ ಅವ್ರಿಗೆ ನೋಡ್ಕೊಳ್ತಾರೆ. ಆದ್ರೆ ಅವ್ರ ಕೈಯಲ್ಲಿ ಈ ರೀತಿ ಹಣ ಕೊಟ್ಟು ನೀವು ಮತ್ತೆ ಹಿಂದೆ ತೊಳಗೆ ಇರ್ಲಿಲ್ಲ, ಆ ತರ ವ್ಯವಹಾರ ಇರ್ಲಿಲ್ಲ. ಅದು ಆಕ್ಚುಲಿ ಐಡಿಯಲ್, ವೈದಿಕ ಕಾಲ ಆಕ್ಚುಲಿ ಐಡಿಯಲ್. ಯಾಕಂದ್ರೆ ನಾವು ಶೂದ್ರ ಮನೋಭಾವ ಇಲ್ಲ, ಈ ಮನೋಭಾವ ಇದ್ದಾಗ ಪಾಪ ಕಾರ್ಯಗಳು ಮಾಡೋ ಒಂದು ಇದಿದೆ ನಮಗೆ. ಆಗಿರುವಾಗ ಬೆಟರ್ ನಮ್ಮ ಹತ್ರ ಹಣ ಇಲ್ಲ, ಬೆಟರ್ ಈ ಫೆಸಿಲಿಟಿ ಇಲ್ದೇ ಇರೋದು ಬೆಟರ್ ನಮಗೆ. ಈ ಫೆಸಿಲಿಟಿ ಇದ್ರೆ ನಾವು ಪಾಪ ಕಾರ್ಯಗಳು ತಗೊಳ್ತೇವೆ. ಹಾಗೆ ಬೆಟರ್ ಆಗ ನಾವು ಈ ತರ ಹಿರಿಯರು ಯಾರಾದ್ರೂ ಒಬ್ರು
ರೆಸ್ಪಾನ್ಸಿಬಲ್ ಇರೋ ಒಂದು ವ್ಯಕ್ತಿ, ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ, ಇವರ ಕೆಳಗೆ ನಾವು ಅವರ ಜೊತೆ ನಾವು ಸೇವೆ ಮಾಡೋದು, ಅವರ ಕೆಳಗೆ ಅವ್ರಿಗೆ ಸಹಾಯ ಆಗುತ್ತೆ, ಮತ್ತೆ ನಮಗ್ ಕೂಡ ಜೀವನೋಪಾಯ ಆಗುತ್ತೆ. ಸೊ ಯಾಕೆ ನಾವು ಈ ತರ ಹಣ ತಗೊಂಡು ನಾವು ಅದನ್ನು ದುರುಪಯೋಗಿಸೋದು ಯಾಕೆ ಪ್ರಶ್ನೆ ಬರೋದಿಲ್ಲ. ಸೊ ಇದು ಆಕ್ಚುಲಿ ಬಹಳ ವೈಜ್ಞಾನಿಕ ವ್ಯವಸ್ಥೆ, ಇದು ವೈದಿಕ ವ್ಯವಸ್ಥೆ ಇದು. ಪ್ರಭುಜಿ, ಅದಕ್ಕೆ ಈಗ ಭಿಕ್ಷುಕರೆಲ್ಲ ಕೇಳ್ತಾರಲ್ಲ ಪ್ರಭುಜಿ, ಏನಾರ ಕೊಡಿ ಊಟಕ್ಕೆ ಅಂತ. ಅದಕ್ಕೆ ಈಗ ಈ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಇರೋರು ಸಾಧಾರಣವಾಗಿ ನಾನ್ ನೋಡಿದೀನಿ, ಅವರು ಬ್ಯಾಗ್ ಒಳಗೆ ಸ್ವಲ್ಪ ಏನಾರ ಒಂದು ಪ್ರಸಾದನ ಇಟ್ಕೊಂಡಿರ್ತಾರೆ. ಆಕ್ಚುಲಿ ಪ್ರಸಾದನ ಏನ್ ಮಾಡ್ತಾರೆ, ಅವ್ರು ಊಟ ಬೇಕು ಅದು ಬೇಕು ತಿನ್ನಕ್ಕೆ ಏನಾರ ಕೊಡಿ ಅಂತ ದುಡ್ಡು ಕೊಡಿ ಅಂತ ಕೇಳಿದಾಗ ಏನ್ ಮಾಡ್ತಾರೆ, ಅವ್ರಿಗೆ ಆ ಪ್ರಸಾದವನ್ನ ಕೊಟ್ಟು ಅವ್ರ ಕೈಲಿ ಕೊಡೋಕ್ ಮುಂಚೆ ಹೇಳ್ತಾರೆ, ಪ್ರಭುಜಿ ಒಂದು ಸುತ್ತು ನೀವು ಅಂದ್ರೆ ಒಂದ್ ಸತಿ ಹರೇ ಕೃಷ್ಣ ಅದನ್ನ ಹೇಳಿಸ್ಬಿಟ್ಟು ಕೊಡ್ತಾಳೆ. ನನ್ ಮಗಳಂತ ಹಾಗೆ ಮಾಡ್ತಾಳೆ ಪ್ರಭುಜಿ. ಆಕ್ಚುಲಿ ಎಲ್ಲಾರ ಕಂಡ್ರೆ ಅದನ್ನ ಪ್ರಸಾದ ಇಟ್ಕೊಂಡಿರ್ತಾಳೆ ಬ್ಯಾಗಲ್ಲಿ, ಆ ಪ್ರಸಾದ ಕೊಡ್ತಾಳೆ. ಅವ್ರ ಹತ್ರ ಕೊಡೋಕ್ ಮುಂಚೆ ಹೇಳ್ತಾಳೆ, ಒಂದ್ಸತಿ ನೀವು ಹರೇ ಕೃಷ್ಣ ಅದನ್ನ ಹೇಳ್ಬೇಕು ಅಂತ ಹೇಳಿಸ್ಬಿಟ್ಟು ಅವ್ರಿಗೆ ಪ್ರಸಾದ. ಅಲ್ಲಿ ನಾನು ಸುಮಾರು ಜನರ ಹತ್ರ ನೋಡಿದೀನಿ, ಅವ್ರು ಇದು ಕೃಷ್ಣ ಕಾನ್ಶಿಯಸ್ ಅಲ್ಲಿ ಇರೋರು ಸ್ವಲ್ಪ ಪ್ರಸಾದ ಏನಾರ ದೇವಸ್ಥಾನದಿಂದ ಎಲ್ಲಾರು ಹೋದಾಗ ಅಲ್ಲಿಂದ ಅಂದ್ರೆ ಇಟ್ಕೊಳ್ಳುವಂತ ಪ್ರಸಾದಗಳನ್ನ ಇಟ್ಕೊಂಡಿರ್ತಾರೆ. ಈಗ ರಸ್ತೆನಲ್ಲಿ ಎಲ್ಲಾರ ಗಾಡಿಗಳು ನಿಂತಾಗ ಬರ್ತಾರಲ್ಲ ಪ್ರಭುಜಿ ಭಿಕ್ಷುಕರು, ಅದ್ರಲ್ಲಿ ಬೆಂಗಳೂರಲ್ಲಂತೂ ತುಂಬಾ ಜಾಸ್ತಿನೇ. ಅಂತವ್ರಿಗೆ ಏನ್ ಮಾಡೋದಂದ್ರೆ ಪ್ರಸಾದ ಕೊಟ್ಬಿಡ್ಬೇಕು. ಅದು ಖುಷಿಯಾಗಿ ಹೌದು 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 ಅವ್ರ ಹತ್ರ ಹರೇ ಕೃಷ್ಣ ಹೇಳಿಸಿ ಮತ್ತೆ ನಾವು ಅವ್ರಿಗೆ ಅದು ಬೆಸ್ಟ್. ಆಕ್ಚುಲಿ ದೊಡ್ಡದಾಗೂ ಕೂಡ ಮಾಡ್ಬೋದು, ಒಂದೊಂದಕ್ಕೆ ಮಂದಿರಗಳು ಮಾಡ್ತಾರೆ. ಪ್ರಸಾದ ತಗೊಂಡೋಗ್ಬಿಟ್ಟು ಈ ತರ ಪಬ್ಲಿಕ್ ಇದರಲ್ಲಿ ಭಿಕ್ಷುಕರೇ ಅಂತಲ್ಲ, ಯಾರು ಕೂಡ ಬರ್ಬೋದು, ಮತ್ತೆ ಪ್ರಸಾದ ಕೊಡ್ತಾ ಅವರು ಜಪಾಸ ಮಾಡಿಸಿ ಅವ್ರ ಹತ್ರ ಮತ್ತೆ ಅವ್ರಿಗೆ ಬೆಸ್ಟ್ ಬೆಸ್ಟ್. ಪ್ರಭುಪಾದ್ರು ಮಾಡಿದಾರಲ್ಲ, ಪರಿಚಾರಿಕೆಯನ್ನು ಚೇಂಜ್ ಮಾಡಿದಾರಲ್ಲ, ತಾನು ತಿನ್ನುವ ಪ್ರಸಾದವನ್ನು ಕೊಟ್ಟು ವಿಮಾನದಲ್ಲಿ ಪ್ರಭುಜಿ ಒಮ್ಮೆ ಪ್ರಯಾಣ ಮಾಡುವಾಗ. ಮಂಡಕ್ಕಿದ ಇದನ್ನ ಹಚ್ಚಿದ್ದು ಕೊಡ್ತಾರೆ ಇವ್ರಿಗೆ, ಏರ್ ಹೋಸ್ಟೆಸ್ಗೆ ಏನ್ ತಿಂತಿದ್ದೀರಾ ಅಂತ ಕೇಳಿದಾಗ ಅದನ್ನೇ ಅವ್ರು ಬಂದಾಗ ನನ್ಗೆ ಕೊಡಿ ಅಂತ ಅವಳು ಕೇಳು ಇಲ್ವಂತೆ, ಜಸ್ಟ್ ಅಂತ ಒಂದ್ ಗಬಕ್ ಅಂತ ಒಂದ್ ಮುಷ್ಟಿ ತಗೊಂಡ್ ತಿನ್ಲಂತೆ. ನಂತರ ಅವರು ನೆಕ್ಸ್ಟ್ ಎಷ್ಟೋ ವರ್ಷಗಳಾದ ನಂತರ ಮತ್ತೆ ಅವರನ್ನ ಕಂಡಿಡ್ಬಿಟ್ಟು ಬಂದು ಮಾತಾಡ್ಸಿ ಇದ್ ಮಾಡಿಲ್ಲಂತೆ. ಅವ್ಳು ಹೇಳಿಲ್ಲಂತೆ, ನಾನು ಏರ್ ಹೋಸ್ಟೆಸ್ ಆಗಿದ್ದೆ, ಅವರ ಮಹಾಪ್ರಸಾದ ಅದರ ಶಕ್ತಿ ಇರುತ್ತೆ. ನಾನು ಒಂದ್ ಮುಡಿ ಇಟ್ಕೊಂಡೆ, ನಾನು ಕೃಷ್ಣ ಇದ್ರಲ್ಲಿ ಇದೀನಿ ಅಂತ ಹೇಳಿರ್ಲಂತೆ, ಕೃಷ್ಣ ಪ್ರಜ್ಞೆಯಲ್ಲಿ ಇದೀನಿ ಅಂತ ಹೇಳಿದಂತೆ. ಅಂದ್ರೆ ಆ ಒಂದು ಮುಡಿ ಏನು ಅವಳು ಅವಲಕ್ಕಿ ಅಥವಾ ಮಂಡಕ್ಕಿ ತಗೊಂಡಿದ್ಲಲ್ಲ ಪ್ರಭುಪಾದರಿಂದ, ಅದು ಅವಳನ್ನ ಆತರ ಚೇಂಜ್ ಮಾಡುತ್ತು ಅಂತ. ಹೌದು ಹೌದು. ಪ್ರಭುಜಿ, ಜಯಪತಾಕ ಮಹಾರಾಜ್ ಕೂಡ ಈ ಸತಿ ವ್ಯಾಸ ಪೂಜೆ ಟೈಮಲ್ಲಿ ಹೇಳಿದಾರಲ್ಲ ಪ್ರಭುಜಿ, ಗೃಹಸ್ಥರಾದವರು ಅವರ ಒಂದು ಏನ್ ಸಂಬಳ ಸಂಪಾದನೆ ಮಾಡ್ತಾರೆ ಅದರಲ್ಲಿ 11% ಕೃಷ್ಣ ಪ್ರಜ್ಞೆಗೆ ಕೊಡ್ಬೇಕು. ಇಲ್ಲ ಅಂತಂದ್ರೆ ಅವರು ಸಂಪಾದನೆ ಮಾಡ್ತಾ ಇರೋದು ಹಣ ಅದು ಏನಂತ ಹೇಳ್ತೀವಿ, ಭಗವಂತನಿಗೆ ಭೋಗ ಆಗದೆ ಇರೋಂಥ ಅಂದ್ರೆ ನೈವೇದ್ಯ ಆಗದೆ ಇರೋಂಥ ಊಟ ನಾವು ತಿಂತಾ ಇದೀವಿ, ಆ ರೀತಿ ಪಾಪ ಆಗುತ್ತೆ ಅಂತ. ಹೌದು ಹೌದು. ಸೊ ಅವರು ಪ್ರಾಕ್ಟಿಕಲ್ ಆಗಿ ಈಗ ನೋಡ್ತಾ ಇದ್ದಾರೆ, ಅವರು ಹೇಗಿರೋ ವ್ಯವಸ್ಥೆಯಲ್ಲಿ ಈಗ ಸಮಾಜದಲ್ಲಿ, ಹಾಗೆ ಅವರು ಕನಿಷ್ಠ ನೀವು 11% ಈ ತರ ಮಾಡಿ ನೀವು ಅಂತ ಅವರು ಎಲ್ಲ ಮನವಿ ಮಾಡ್ತಾರೆ ಶಿಷ್ಯರಿಗೆ, ಪ್ರತ್ಯೇಕ ವಿಶೇಷವಾಗಿ ಅವರು ಎಲ್ಲರಿಗೂ ಎಲ್ಲ ಅದನ್ನೇ ಮತ್ತೆ ಮತ್ತೆ ಅವರು ಹೇಳ್ತಾ ಇದ್ದಾರೆ ಅದನ್ನು. ಹೌದು ಹೌದು. ಇಲ್ಲಾಂದ್ರೆ ರೂಪಗೋಸ್ಕರ 50% ಇದೆ, ಆದರೆ ನಮ್ಗೆ ಆಗ್ಬೇಕಲ್ಲ ನಮ್ಮ ಸನ್ನಿವೇಶಗಳು, ನಮ್ಮ ಸಿಚುವೇಶನ್, ಪ್ರತಿಯೊಬ್ಬರು ಇನ್ನೊಂದು ಎಲ್ಲ ಆಕ್ಚುಲಿ 100% ನಾವು ಕೃಷ್ಣನಿಗೆ ಸೇರಿದವರು, ನಮ್ಮ ಪ್ರತಿಯೊಂದು ಇಂಡಿಪೆಂಡೆಂಟ್ ಇಲ್ಲ ನಮ್ದು. ಆದ್ರೆ ಭೌತಿಕ ಜೀವನ ನಮಗೆ ಗುಣಗಳು ಬಿಡೋದಿಲ್ಲ, ನಮಗೆ ನಮ್ಮ ವ್ಯವಸ್ಥೆ ನಮಗೆ ಬಿಡೋದಿಲ್ಲ ನಮಗೆ. ಸೊ ನಾವು ಇರೋ ಸ್ಥಿತಿಯಲ್ಲಿ ಪ್ರಯತ್ನ ಮಾಡಿದಷ್ಟು ನಮ್ಗೆ ಜಾಸ್ತಿ ಮಾಡಿದಷ್ಟು ಆಗುತ್ತೆ ನಮಗೆ. ಕ್ರಮೇಣವಾಗಿ 1%, 2%, 3%, 4% ಹೀಗೆ ನಾವು ಭಗವಂತನಿಗೆ ಸಮರ್ಪಿಸ್ಕೊಳ್ಬಹುದು. ಹೌದು, ಧನ್ಯವಾದಗಳು ಮಾತಾಜಿ. ಸೊ ಇದರಿಂದ ಕೂಡ ಇದು ನಮ್ಮ ಕರ್ಮಗಳು ಹೋಗುತ್ತೆ. ನೀವು ಹೇಳ್ತಾ ಇರೋದು ಆ ರೀತಿ ಹೇಳ್ತಾ ಇರೋದು, ಈ ಕರ್ಮಗಳಿದೆ, ಇದೆಲ್ಲ ಹೋಗುತ್ತೆ.